ಬೆಳ್ತಂಗಡಿ ತಾಲೂಕಿನಾದ್ಯಂತ ವಿಪರೀತ ಮಳೆ ಆಗ್ತಾ ಇದೆ. ಪರಿಹಾರ ಕಾರ್ಯಗಳ ಬಗ್ಗೆ ಪ್ರಗತಿ ಪರಿಶೀಲಿಸಲಿಕ್ಕೆ ಮಾನ್ಯ ಶಾಸಕರು ಸಭೆ ಕರೆಯಬೇಕಿದೆ ಅಂತ ಹೇಳಿದ್ರು. ಆದ್ದರಿಂದ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಕರೆದಿದ್ದೇವೆ. ಈ ಹಿಂದೆ ನಾವು 15 ಜೂನಿಗೆ ಒಂದು ಸಭೆ ಕರೆದು ಅದರ ಪೂರ್ವ ತಯಾರಿಗಳನ್ನು ಅವರು ಪರಿಶೀಲಿಸಿದ್ರು. ಈಗ ಅದಕ್ಕೆ ನಂತರ ಈಗ ಈ ಸಲ ಮಳೆ ಕಡಿಮೆ ಇತ್ತು. ಈಗ ಒಂದು 2-3 ದಿನದಿಂದ ತುಂಬ ವಿಪರೀತ ಮಳೆ ಆಗ್ತಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಮೀಟಿಂಗ್ ಕರೆಯಲಾಗಿದೆ. ಈ ಮೀಟಿಂಗ್ನ ಅಧ್ಯಕ್ಷತೆಯನ್ನು ಮಾನ್ಯರು ವಹಿಸಿಕೊಂಡಿದ್ದಾರೆ. ಅವರನ್ನೆಲ್ಲರ ಪರವಾಗಿ ಹಾರ್ದಿಕವಾಗಿ ಸಭೆಯಲ್ಲಿ ನೂತನ ತಹಶೀಲ್ದಾರಾದ ಸಿ ಎಸ್ ನರಗುಂದ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅಲ್ಲದೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದೀರಿ, ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿಗಳಿದ್ದೀರಿ, ಆಮೇಲೆ NIC ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು ಕೂಡ ಇದ್ದೀರಿ, ಮೊದಲಾದ ಇಲಾಖೆಗಳ ಅಧಿಕಾರಿಗಳಿದ್ದೀರಿ, ಕಂದಾಯ ಇಲಾಖೆ ಸಿಬ್ಬಂದಿ ಇದ್ದೀರಿ, ತಾಲೂಕಿನ ಸಿಬ್ಬಂದಿ ಎಲ್ಲರನ್ನು ಸ್ವಾಗತಿಸಿ ಮನೆ ಸಭೆ ನಡೆಸಿಕೊಡ್ಬೇಕಾಗಿ ಹೇಳ್ಬೇಕು. ಪ್ರಾಕೃತಿಕ ವಿಪತ್ತಿನ ನಿರ್ವಹಣೆ ದೃಷ್ಟಿಯಿಂದ ಇವತ್ತು ತಾಲೂಕು ಮಟ್ಟದೆಲ್ಲ ಅಧಿಕಾರಿಗಳನ್ನು ನಾವು ಸಭೆ ಕರೆದಿದ್ದೇವೆ. ಸಭೆಯ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕು ಮಟ್ಟದ ಮತ್ತು ಎಲ್ಲ ಸಭೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಬಂಧುಗಳಿಗೆ ಮತ್ತು ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಈಗಾಗಲೇ ಕಳೆದ ವಾರದಿಂದ ನಿರಂತರವಾಗಿ ಮಳೆ ಬರ್ತಾ ಇದೆ. ನಾವು ಜನರ ಸುರಕ್ಷತೆಯ ದೃಷ್ಟಿಯಿಂದ ನಮ್ಮ ಇಲಾಖೆಯಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕಿನ ಪ್ರಾಕೃತಿಕ ವಿಕೋಪಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಮತ್ತು ಪ್ರಾಕೃತಿಕ ವಿಕೋಪವನ್ನು ಎದುರಿಸತಕ್ಕಂಥ ನಿಟ್ಟಿನಲ್ಲಿ ನಾವು ಸನ್ನದ್ಧವಾಗಿ ಕೆಲಸವನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಸೊ ಎಲ್ಲ ದೃಷ್ಟಿಯಿಂದ ಮೊದಲು ಒಂದೊಂದು ಇಲಾಖೆಯವರು ನಾವು ಮಾತಾಡ್ತಾ ಹೋಗೋಣ, ಚರ್ಚೆ ಮಾಡೋಣ. ಶಿಕ್ಷಣ ಇಲಾಖೆಯಿಂದ ಶುರು ಮಾಡೋಣ. ಶಿಕ್ಷಣ ಕಂದಾಯದಿಂದ ಶುರು ಮಾಡೋಣ. ಕಂದಾಯ ಚಿಲ್ಲರೆ. ಈಗ ಏನಂದ್ರೆ ಒಂದು ಫಸ್ಟ್ ಆಗಿ ಈಗ ಬೇರೆ ಬೇರೆ ಕಡೆಗಳಲ್ಲಿ ಮನೆಯೊಳಗಡೆ ನೀರು ಮತ್ತೆ ಅದರ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅದರ ರಿಪೋರ್ಟ್ ಹಾಕಬೇಕು. ಮತ್ತೆ ಶಾಲಾ ಕಟ್ಟಡಗಳಿರ್ಬೋದು ಅಥವಾ ಈ ರೀತಿಯ ಸಾರ್ವಜನಿಕವಾಗಿರ್ತಕ್ಕಂಥ ಆಸ್ತಿ ನಷ್ಟ ಇರುವಂಥದ್ದು ಇದರ ಬಗ್ಗೆ ಏನು ಮಾಡ್ತಾ ಇದ್ದೀವಿ, ಪ್ರೊಸೆಸ್ ಏನಾಗ್ತದೆ? ನಮಸ್ತೆ ಸರ್. ನಮ್ಮಲ್ಲಿ 1 ಹಾಗೂ 1ನೇ ತಾರೀಕು ಹಾಗೂ 2 ನಿನ್ನೆ 1ನೇ ತಾರೀಕಿನಲ್ಲಿ ಏನು ನಮ್ಮದು ಹೆಚ್ಚಿನ ಮಳೆ ಆಗಿದೆ ಸರ್, ಅವನ್ನ ರಿಪೋರ್ಟ್ ಮಾಡಬೇಕು ಎಲ್ಲರೂ. ಗ್ರಾಮವಾರು ಹೇಳ್ಬೋದು ಸರ್. ಮುಂಡಾಜಲ್ಲಿ 2 ಮನೆ ಇದು ಆಗಿದೆ ಸರ್, 2 ಮನೆನ ರಿಪೋರ್ಟ್ ಮಾಡಿದ್ದಾರೆ. ಇನ್ನೂ ಕೆಲವು ರಿಪೋರ್ಟ್ ಬರಬೇಕು. ನಾವು ಇನ್ನೂ ಇದನ್ನ ಸ್ಥಳದಲ್ಲಿ ಮಾಡಿ ಫೋಟೋಸ್ ವಿಡಿಯೋದು ಹಾಕಿ ರಿಪೋರ್ಟ್ ಬಂದಿಲ್ಲ. ನಾನು ರಿಪೋರ್ಟ್ ಕೊಡ್ತೀನಿ ಸರ್. ಮುಂಡಾಜಲ್ಲಿ ಸರ್ ಸೋಮಂತರದ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವ ಮನೆ, ಅಂಗಡಿ ಹಾಗೂ ತೋಟಗಳ ನೀರು ತುಂಬಿದೆ ಸರ್. ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಸಂಪರ್ಕಿಸಿ ಅವರ ಸರ್ಕಾರದಲ್ಲಿ ನಾವು ನೀರು ಹೋಗಲು ತಾತ್ಕಾಲಿಕ ವ್ಯವಸ್ಥೆ ಮಾಡಲಾಗಿದೆ ಸರ್. ಮುಂಡಾಜಲ್ಲಿ ಇನ್ನೊಂದು ಸರ್ ಧರ್ಮಸ್ಥಳ ರಸ್ತೆ ಗುಡ್ಡ ಜರಿದು ಈ ರಸ್ತೆ ಈಗ ಸರ್ ನೀವು ಮನೆಗೆ ಸಂಬಂಧಪಟ್ಟ ರಿಪೋರ್ಟ್ ಕೊಡಿ. ಮನೆಗಳಿಗೆ ಮನೆ ಸರ್ ಮನೆ ಧರ್ಮಸ್ಥಳ ರಸ್ತೆಯಲ್ಲಿ ಗುಡ್ಡ ಜರಿದ್ರಿಂದ ಅಲ್ಲಿ ಬ್ಯಾರಿಕೇಡ್ ಹಾಕಿಸ್ತಾರೆ. ಅದೊಂದು ಹೆಸರಲ್ಲಿ ಗುಡ್ಡ ಅದನ್ನ ರಿಪೋರ್ಟ್ ಕೊಡ್ತಾರೆ ಸರ್. ಎಷ್ಟು ಒಂದು ಮನೆ ಸರ್ ಭಾಗಶಃ ಆಗಿದೆ ಸರ್. ಕಲ್ಮಂಜ ಗ್ರಾಮದಲ್ಲಿ ವಾಣಿಜ್ಯ ಶ್ರೀಮತಿ ಚೋಮು ಕೋಮ ತನಿಯ ಅವರ ಮನೆ ಕೂಡ ಗೋಡೆ ಕುಸಿದು ಭಾಗಶಃ ಹಾನಿಯಾಗಿದೆ ಸರ್. ಗ್ರಾಮದ ಸಂಜೀವ್ ಗೌಡ ಬಿನ್ ಮೊಂಡ ಕುಸಿದು ಹಾಳಾಗಿದೆ ಸರ್. ಅದನ್ನು ರಿಪೋರ್ಟ್ ಕೊಡ್ತಾ ಇದೆ ಸರ್. ಮಲವಂತಿ ಗ್ರಾಮ 100 ಮೀಟರ್ ಅಂತರದಲ್ಲಿರುವ ಮಲವಂತಿ ಮರ ಶಿರಾಬ್ ಗ್ರಾಮದ ಶಿರ್ಲಾ ಇದು ರಸ್ತೆ ಸಂಪರ್ಕ ಮನೆ ಎಷ್ಟಾಗಿದೆ? ಏನಂದ್ರೆ ನನಗೆ ಬಂದ ಮಾಹಿತಿ ಪ್ರಕಾರ ಎಲ್ಲೆಲ್ಲ ಮನೆ ಒಳಗಡೆ ನೀರು ನುಗ್ಗಿದೆ. ಮನೆ ನಿಮಗೆ ಹೀಗೆ ಕಾಣ್ಲಿಕ್ಕೆ ಸುಂದರವಾಗಿ ಕಾಣ್ತದೆ. ಆದ್ರೆ ಈಗ ನಾನು ನಿನ್ನೆ ಒಂದು ಲಾಯ್ಲಾದಲ್ಲಿ ಪರಿಸರದಲ್ಲಿ ನಾನು ಭೇಟಿ ಮಾಡಿದ್ದೆ. ಅದು ಮಣ್ಣಿನ ಗೋಡೆ ಇತ್ತು. ಮಣ್ಣಿನ ಗೋಡೆ ಇದ್ದ ನಂತರ ಮನೆಗಳಿಗೆ ನೀವು ನೀರು ನುಗ್ಗಿ ಒಂದು 5 ಫೀಟ್ 6 ಫೀಟ್ ನೀರು ನಿಂತರೆ ಆ ಮನೆ ಉಳಿಯಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಿಮಗೆ ಹೊರಗಡೆಯಿಂದ ಕಾಣ್ಬೋದು ಇದು ಸರಿ ಇದೆ ಅಂತ ಹೇಳಿ. ಯಾಕಂದ್ರೆ ಮಣ್ಣಿನ ಗೋಡೆ ಮತ್ತು ಮಣ್ಣಿನ ಇಟ್ಟಿಗೆ ಗೋಡೆ ಇರ್ತದೆ. ನಮ್ಮ ಮಣ್ಣಿನ ಇಟ್ಟಿಗೆ ಅಂದ್ರೆ ನೀವು ಉತ್ತರ ಕರ್ನಾಟಕದ ಇಟ್ಟಿಗೆ ಅಲ್ಲ. ಇಲ್ಲಿ ನಮ್ಮ ಮನೆಗೆ ಮಣ್ಣಿನ ಇಟ್ಟಿಗೆ ಮಾಡ್ತೇವೆ, ಅದೊಂದು ಬೇರೆನೆ ಟೈಪ್ ಇರ್ತದೆ. ಹಿಂದೆ ಮನೆ ಕಟ್ತಾ ಇದ್ದಾರೆ. ಅದಕ್ಕೆ ಒಂದ್ಸಲ ನೀರು ಹೇಳ್ಕೊಂಡ್ರೆ ಮತ್ತೆ ಅದು ಸ್ಟ್ರೆಂಥನ್ ಆಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ನೀವರು ರಿಪೋರ್ಟ್ ಮಾಡಿದ ನಂತರ
RDPR ಇಂದ ಏನಂತ RDPR ಇಂದ ಅದನ್ನು ನೀವು ಇನ್ಸ್ಪೆಕ್ಷನ್ ಮಾಡಿ ನೀವು ಅದನ್ನು ಈಗ ಹೊರಗಡೆ ನೋಡಿ ನೀವು ಚೆನ್ನಾಗಿದೆ ಅಂತ ನೋಡ್ಬೇಡಿ. ನೀವು ಅದು ಮಣ್ಣಿನ ಗೋಡೆಯ ಅಥವಾ ಮಣ್ಣಿನ ಇಟ್ಟಿಗೆ ಗೋಡೆ ಅಂತ ಮಾತ್ರ ತೊಂದರೆ ಆಗುತ್ತೆ. ಮನೆಗೆ ನೀರು ಸಿಗಕ್ಕೆ ತಂದೆ ಹಣ ಕೊಡಲಿಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದಿಲ್ಲ ದಕ್ಷಿಣ ಅಷ್ಟು ಅವಾಗ ಬಂದಿಲ್ಲ. ಅಷ್ಟೇ ಇದೆ ಸರ್. ಮುಂಡಾಜದ ರಾಷ್ಟ್ರೀಯ ಹೆದ್ದಾರಿ ಸರ್. ಅದು ಅಷ್ಟೇ ಅದು. ಮುಂಡಾಜೆ ಸೋಮಂತ ಮನೆ ಮನೆ ಪಕ್ಕ ಸರ್. ಮುಂಡಾಜೆ ಮತ್ತು ಧರ್ಮಸ್ಥಳದಲ್ಲೇ ಒಂದು ಗುಡ್ಡ ತೆಗೆದು ಬೇರೆ ಕಡೆ ಹಾಕಿ ಅಲ್ಲಿ ವ್ಯವಸ್ಥೆ ಮಾಡಿದೆ ಸರ್. ಉಜುಲೆ ಗ್ರಾಮದಲ್ಲಿ ಎರನೋಡಿ ನೇಕಾಪೇಟೆ ಸಂಪರ್ಕಿಸುವ ಕಾಲು ಸೇರಿದೆ ಸರ್. ನದಿಯಲ್ಲಿ ಅದು ಮಣ್ಣು ಕುಸಿದೆ ಸರ್. ಅದಕ್ಕೂ ಅಲ್ಲಿ ಸಿಂಚ ರಸ್ತೆಗೆ ನಿಷೇಧ ಮಾಡಿದೆ ಸರ್. ಪೊಲೀಸರು ಹೇಳಿ ನಿಷೇಧ ಮಾಡಿದೆ ಸರ್. ಅದು ಬಿಟ್ಟರೆ ಇಲ್ಲಿ ಮಲವಂತಿ ಗ್ರಾಮದ 100 ಮೀಟರ್ ಅಂತರದಲ್ಲಿರುವ ಮಲವಂತಿಗೆ ಹಾಗೂ ಮಿತ್ತುಬಾಗಿಲು ಗ್ರಾಮ ನಿರ್ವಹಿಸುವ ಕ್ಷೇತ್ರ ಸರ್. ಅದೊಂದು ಇದಾಗಿದೆ ಸರ್. ಈಗ ಏನಿದೆ ಮುಂದೆ ಸರ್ ಬಸ್ಸಿಗಂದರೆ ಕೆಲವು ಕಡೆಯಲ್ಲಿ ರಸ್ತೆಗಳಲ್ಲಿ ಗುಡ್ಡಗಳು ಜರಿತಾ ಇದೆ, ಗುಡ್ಡಗಳು ಜರಿತಾ ಇದೆ. ಅದನ್ನ ಈಗ ನಾವು ಈಗ ತೆರವುಗೊಳಿಸಲಿಕ್ಕೆ ಬಂದ್ಕೊಂಡು ಹೆಚ್ಚಿನ ಪ್ರಮಾಣದ ಗುಡ್ಡ ಜರಿತಾ ಇದೆ. ಹಾಗಾಗಿ ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಈಗ ಇದು ನಮ್ದು ಮುಂಡಾಜೆ ಧರ್ಮಸ್ಥಳ ರೋಡ್ ಅದು ನೀವು ಮೇಂಟೈನ್ ಮಾಡ್ತಿದ್ರೆ ನ್ಯಾಷನಲ್ ಇಲ್ಲ ಸರ್, ನಾವು ಗುಡ್ಡ ನೀವು ಮೇಂಟೈನ್ ಮಾಡ್ತೇವೆ ಮನೆಯಲ್ಲಿ. ಏನಾಗಿದೆ ಸರ್ ಅದೇ ಗುಡ್ಡ ಜರಿತಿದೆ. ಗುಡ್ಡ ಜಲ್ದಿ ಬ್ಯಾರಿಕೇಡ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಹಾಗೆ ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಆದ ನಂತರ ನಾವು ಅದನ್ನ ತೆರವುಗೊಳಿಸಿ ಸ್ಯಾಂಡ್ ಇಡ್ತೇವೆ. ಮತ್ತೆ ಮೀಟರ್ ಅದಕ್ಕೆ ರಿಟೈನ್ ಮಾಡಿ ಸಹ ಪ್ರಸ್ತಾವ ಕಳಿಸಿದ್ದೇವೆ. ಅಲ್ಲ ಈಗ ಅದನ್ನು ತೆಗಿಲಿಕ್ಕೆ ಆಗುದಿಲ್ಲ. ಈಗ ತಿಳ್ಕೊಂಡು ಜರಿತೆ ಸರ್, ಜಾಸ್ತಿ ಜರಿತಿದೆ. ಮಳೆ ಕಡಿಮೆ ಆಗಬೇಕು. ಈ ಬೇರೆ ಕಡೆಗಳಲ್ಲಿ ಏನಾಗಿದೆ, ಈಗ ಎಲ್ಲಾ ರಸ್ತೆಗಳಲ್ಲಿ ನೀರು ಹೋಗ್ತಾ ಉಂಟಲ್ಲ, ನೀವು ಯಾವುದನ್ನು ಚರಂಡಿ ಕ್ಲೀನ್ ಮಾಡಲಿಲ್ಲ? ಇಲ್ಲ ಸರ್, ಯಾಕಂದ್ರೆ ಮನೆ ಗುತ್ತಿಗೆದಾರೆಲ್ಲ ಹೇಳಿದ್ದೇವೆ ನನಗೆ. ಕೆಲವು ಗುತ್ತಿಗೆದಾರೆಲ್ಲ ಹೇಳಿದ್ದೇವೆ ಈಗಾಗಲೇ. ಕೆಲವು ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ. ಮತ್ತೆ ಕೆಲವೊಂದು ಗುತ್ತಿಗೆದಾರ ಹೇಳಿದ್ರೆ ಸರ್ ನನಗೆ ಸುಮ್ಮನೆ ಅಂದಾಜಿಗೆ ಗುಂಡೊಡಿಬೇಡಿ. ಇಲ್ಲ ಹೇಳಿದ್ದೇನೆ. ಎಲ್ಲಿ ಗುತ್ತಿಗೆದಾರ ಇಲ್ಲಿ ಮಾಡ್ತಾ ಇದ್ದಾರೆ ಸರ್, ಓಡಾಟ ಮಾಡ್ತಾ ಇದ್ದಾರೆ. ನಾನು ಸಹ ಮನೆಗೆ 3 ಬಿದ್ದರೆ ಈ ರೋಡಿಗೆ ಹೋಗಿದ್ದೆ, ಮೇಣ ರೋಡಿಗೆ. ಮೇನ್ ರೋಡ್ ನಾನು ಪ್ರತಿನಿತ್ಯ ಹೋಗೋ ರೋಡ್ ಎಲ್ಲಿದೆ? ಆ ಗುತ್ತಿಗೆದಾರ ಏನು ಹೇಳ್ತಿದ್ದಾರೆ ಅಂದ್ರೆ ಸರ್, ನಮ್ಮ ಟೆಂಡರ್ ಕ್ವಾಂಟಿಟಿ ಏನಿತ್ತು ನಾವು ಎಕ್ಸಿಕ್ಯೂಟ್ ಮಾಡಿದ್ದೇವೆ, ಅದಕ್ಕಿಂತ ಜಾಸ್ತಿ ಇರುತ್ತೆ ಸರ್ ಅಂತ ಹೇಳ್ತಿದ್ದಾರೆ. ಬರ್ಲಿಕ್ಕೆ ಹೇಳಿದ್ದೇನೆ, ನಾಳೆ ಬರ್ತೇನೆ ಅಂತ ಹೇಳಿದ್ದಾರೆ. ಬಂದವರು ಮಾತಾಡ್ಬಿಟ್ಟು ಯಾವ ರೀತಿ ಅಂತ ಕ್ರಮ ಕೈಗೊಳ್ಳುತ್ತೆ. ನನ್ನ ಹತ್ರ ನೀವು ಸುಮ್ಮನೆ ಸುಳ್ಳು ಹೇಳ್ಬೇಕು ಹೋಗ್ಬೇಡಿ. ಇಲ್ಲ ಮಾತಾಡಿ ವಿಷಯ ನಾನು ಹೇಳ್ತೀನಿ, ನಾನು ಮೇಲೆ ನನಗೂ ಗೊತ್ತಿದೆ ವಾಸ್ತವ ಏನಿದೆ. ನಿಮ್ಮ ಹತ್ರ ಈ ಗುತ್ತಿಗೆದಾರ ಇರುವಂತವರು ಯಾರು, ಯಾವಾಗ ಟೆಂಡರ್ ಆಗಿರೋದು ಅವರಿಗೆ? ಟೆಂಡರ್ ಲಾಸ್ಟ್ ಆಗಸ್ಟ್ ಅಲ್ಲಿ ಆಗಿದೆ ಸರ್. ಲಾಸ್ಟ್ ಆಗಸ್ಟ್ ಈ ಆಗಸ್ಟ್ ಅವರಿಗೆ ಅವ್ರು ಮಾಡ್ತಾರ? ಈಗ ಇವತ್ತು ಆಗಸ್ಟ್ ಇವತ್ತು ಅವ್ರು ಮಾಡ್ಲಿಕ್ಕೆ ಆಗ್ತದ? ಅವ್ರು ಏನು ಹೇಳ್ತಾರೆ, ನಮ್ಮ ಟೆಂಡರ್ ಕ್ವಾಂಟಿಟಿ ಏನು ಸರ್ ಎಕ್ಸಿಕ್ಯೂಟ್ ಮಾಡಿದ್ದೀವಿ ಸರ್ ಅಂತ ಹೇಳ್ತಿದ್ದಾರೆ. ಮಾಡಿದ್ದೀರಿ, ಅವ್ರು ಆಲ್ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ? ನಾವು ಹೇಳ್ತಿದ್ದಾರೆ, ಹಾಗೆ ಹೇಳ್ತಿದ್ದಾರೆ. ಮಾಡಿದ್ದಾರೆ ಅಂತ ಹೇಳಿದ ನಂತರ ನೀವು ಮತ್ತೆ ಯಾಕೆ ಗುತ್ತಿಗೆದಾರ ಇದ್ದಾರೆ ಅಂತ ಹೇಳಿದ್ರು? ಸರ್ ಅವರು ಅದೇ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಈ ಥರ ಮಾಡಿ ಅಂತ ಹೇಳ್ತಿದ್ದಾರೆ. ರಿಕ್ವೆಸ್ಟ್ ಹೆಂಗೆ ಮಾಡೋಕ್ಕಾಗತ್ತೆ? ಅದೇ ಮತ್ತೆ ನೀವು ವಾಸ್ತವ ಹೇಳಬೇಕು. ಮಾಧ್ಯಮದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ನೀವು ವಾಸ್ತವ ಹೇಳಿ, ಯಾವ್ದು ಕಾಂಟ್ರಾಕ್ಟ್ ಆಗಿದೆ ಅವ್ರು ಕಾಂಟ್ರಾಕ್ಟ್ ಕೆಲಸ ಮುಗಿಸಿದ್ದಾರೆ, ಈಗ ನಮ್ದು ಯಾವ್ದು ಅನುದಾನ ಇಲ್ಲ ಅಂತ ಹೇಳಿಬಿಡಿ. ಸರ್ ಅನುದಾನ ಬಂದಿದೆ, ಈಗ ಟೆಂಡರ್ ಸ್ಟೇಜ್ ಅಲ್ಲಿ ಇದೆ. ಅಂದಾಜು ಪಟ್ಟಿಗಳ ಬೇಡನೆ ಮಾಡಿ, ಅದನ್ನೇ ಬೇಡ. ಆ ಟೆಂಡರ್ ಅದು ಈಗ ಮಳೆಗಾಲದಲ್ಲಿ ಅವ್ರ ಹತ್ರ ಮಾಡಿಸ್ಲಿಕ್ಕಾಗತ್ತಾ? ಇಲ್ಲ ಸರ್, ಟೆಂಡರ್ ಆಗಬೇಕು. ಆ ಟೆಂಡರ್ ಆಗ್ಬೇಕು. ಮತ್ತೆ ನೀವು ವಾಸ್ತವ ಹೇಳಲಿಲ್ಲ ಅಂತ ಹೇಳಿದ್ರೆ ಮೆಸೇಜ್ ಏನು ಕೊಡ್ಬೇಕು? ಅವರಿಗೆ ಆಗಸ್ಟ್ ವರೆಗೆ ಮೇಂಟೆನೆನ್ಸ್ ಇದೆ. ಕೆಲವರು ಆಯ್ತು, ಆಗಸ್ಟ್ ವರೆಗೆ ಮೇಂಟೆನೆನ್ಸ್ ಇದೆಯಲ್ಲ, ಎಷ್ಟು ಜನ ಎಲ್ಲಿ ಮೇಂಟೆನೆನ್ಸ್ ಮಾಡಿದ್ದಾರೆ ಇಲ್ಲಿ? ಮೊನ್ನೆ ಕೆಲವರು ಬಂದಿದ್ದಾರೆ ಮಾತಾಡಿದ್ರೆ ಸರ್, ನಾವು ಏನು ಕಾಂಟ್ರಾಕ್ಟ್ ಉಂಟು ಎಕ್ಸಿಕ್ಯೂಟ್ ಮಾಡಿರ್ತೀವಿ ಈ ತರ ನೋಡಿ. ನೀವು ಒಂದು ಇಲಾಖೆಯ ಜವಾಬ್ದಾರಿ ಇರುತ್ತೆ, ನೀವು ಆ ಥರ ಎಲ್ಲ ಹಾರಿಕೆ ಉತ್ತರಗಳನ್ನು ನಾವು ಇಂತಹ ಸಭೆಗಳಲ್ಲಿ ಕೊಡಬಾರ್ದು. ನಾನು ನಿಮಗೆ ವಾಸ್ತವ ನಿಮ್ಮನ್ನು ಕರ್ಕೊಂಡು ಹೋಗಿ ಸ್ಪಾಟಲ್ಲಿ ತೋರಿಸಿದ್ದೀನಿ. ಎಲ್ಲ ಕಡೆಗಳಲ್ಲಿ ನೀರು ರಸ್ತೆಯಲ್ಲಿ ಹೋಗ್ತಾ ಇದೆ. ಎಲ್ಲ ಪೀಡ ರೋಡ್ಗಳಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇದೆ. ನಮ್ದು ಇಲಾಖೆಯ ಇಂದ ಬರುವಂತ ಅನುದಾನವನ್ನು ಯಾವಾಗ ಕೊಡಬೇಕು ಅವಾಗ ಕೊಡುವುದಿಲ್ಲ. ಆ ಕಾರಣಕ್ಕೋಸ್ಕರ ಇದು ಸಮಸ್ಯೆ ಆಗ್ತಿರುವಂಥದ್ದು. ನಮಗೆ ಮಳೆಗಾಲಕ್ಕಿಂತ ಬಿಫೋರ್ ಆಗಿ ಕೊಟ್ಟು ಟೆಂಡರ್ ಆಗಿದ್ದಿದ್ರೆ ಮಳೆಗಾಲ ಪ್ರಾರಂಭ ಆದರೆ ಜೂನಿಗೆ ನಮ್ದು ಈ ಎಲ್ಲ ಚರಂಡಿಗಳನ್ನು ಕ್ಲೀನ್ ಮಾಡಿದಿದ್ರೆ ಈ ಸಮಸ್ಯೆಗಳಾಗೋದಿಲ್ಲ. ಸರ್ ಅನುದಾನ ಬಂದಿದೆ, ಪ್ರೋಗ್ರಾಮ್ ಸ್ಯಾಂಕ್ಷನ್ ಆಗಿದೆ, ಎಸ್ಟಿಮೇಟ್ ಸಬ್ಮಿಟ್ ಮಾಡಿದ್ದೇವೆ. ಕೆಲವೊಂದು ಎಸ್ಟಿಮೇಟ್ಗೆ ಹೋಗಿದ್ದಾರೆ ಸೆಕ್ಷನ್ ಆಫೀಸರ್, ಇವತ್ತು ಮಂಗಳೂರಿಗೆ ಮತ್ತೆ ಹೋಗಿದ್ದಾರೆ. ಅದು ಯಾವಾಗ ಟೆಂಡರ್ ಆಗುತ್ತೆ ಸರ್? ಒಂದು 15 ಡೇಸ್ ಆರ್ 1 ಮಂತ್ ಒಳಗೆ ಟೆಂಡರ್ ಆಗ್ತದೆ. ಅಷ್ಟೊತ್ತಿಗೆ ಎಲ್ಲ ನಮ್ಮದು ರೋಡ್ ಕಿತ್ತೋಗಿರುವುದಿಲ್ವಾ? ವಾಸ್ತವ ಅದನ್ನ ಈಗ ಇಮಿಡಿಯೇಟ್ ಆಯ್ತು ಆಗುದಾಗಿದೆ. ಸರ್ಕಾರದಿಂದ ಬರೋದು ಅನುದಾನಗಳು ಲೇಟ್ ಆಗಿದೆ, ಅದು ಬೇರೆ ವಿಷಯ. ನೀವು ಎಲ್ಲ ಕಡೆಗಳಲ್ಲಿ ನಿಮ್ಮ ಎಷ್ಟು ಜನ ಈಗ ಇದ್ದಾರೆ ನಿಮ್ಮ ಇಂಜಿನಿಯರ್ಸ್? ಇಬ್ಬರು ಇದ್ರು ಸರ್, ಒಬ್ಬರು ಟ್ರಾನ್ಸ್ಫರ್ ಆಗಿದೆ, ಒಬ್ಬರೇ ಉಳಿತಾರೆ ಅಷ್ಟೇ. ತುಂಬಾ ಕಷ್ಟ ಆಗ್ತದೆ. ನಾವು ಇದನ್ನು ಆಲ್ರೆಡಿ ಸರ್ಕಾರಕ್ಕೆ ರಿಪೋರ್ಟ್ ಮಾಡಿದ್ದೇನೆ, ಚೀಫ್ ಇಂಜಿನಿಯರ್ ಸರ್ ರಿಪೋರ್ಟ್ ಮಾಡಿದ್ದೇನೆ. ಈಗ ಒಂದು ಇಮಿಡಿಯೇಟ್ ನೀವು ತುರ್ತಾಗಿ ನಿಮ್ಮ PWD ರಸ್ತೆ, ಅದರಲ್ಲಿ ಮೇನ್ ರಸ್ತೆಗಳು ಯಾವುದಿದೆ, ಒಂದು ಯಾರು ಕಾಂಟ್ರಾಕ್ಟರ್ಗಳಿಗೆ ಹೇಳ್ತೀರಿ ಅಥವಾ ಏನ್ ಮಾಡ್ತೀರಿ ನನಗೆ ಗೊತ್ತಿಲ್ಲ.
ಎಲ್ಲೆಲ್ಲ ನೀರು ರಸ್ತೆಯಲ್ಲಿ ಹೋಗ್ತಾ ಇದೆ ಅದನ್ನು ಚರಂಡಿಯಲ್ಲಿ ಹೋಗೋ ರೀತಿಯಲ್ಲಿ ನೀವು ಮಾಡಬೇಕು. ಮಾತಾಡ್ತಾರೆ ಕಾಂಟ್ರಾಕ್ಟ್ ಬರ್ಲಿಕ್ಕೆ ಹೇಳಿದ್ದಾರೆ ಬುಧವಾರ ಸಹ ಮಾತಾಡಿಬಿಟ್ಟು ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗ ಈ ವರ್ಷ ಈ ಮಳೆಗೆ ಎಲ್ಲ ರೋಡ್ಗಳು ಕಿತ್ಕೊಂಡು ಮತ್ತೆ ಇನ್ನೊಂದು ಕೆಲವೊಂದು ಸಮಸ್ಯೆ ಸರ್, ಕೆಲವೊಂದು ರಸ್ತೆಗಳಲ್ಲಿ ಮೊನ್ನೆ ಫಾರ್ ಎಕ್ಸಾಂಪಲ್ ರೋಡ್ ಇನ್ಸ್ಪೆಕ್ಷನ್ ಮಾಡಿದಾಗ ಕೆಲವೊಂದು ರೋಡ್ CBR ಮೇಲೆ ತುಂಬ ಕಡಿಮೆ ಇದೆ. ಒಂದು ಎರಡನೇದಾಗಿ ಇದು ರೋಡ್ ಪ್ರೊಫೈಲ್ ತಕ್ಕಲ್ಲಿದೆ, ಇದು ಗ್ರೌಂಡ್ ಪ್ರೊಫೈಲ್ ಮೇಲಿದೆ. ಮೂಲ ವಿಚಾರ ಏನು ಸರ್, ಕೆಲವೊಂದಲ್ಲಿ ಹೆವಿ ಲೋಡ್ ಹೋಗ್ತಾ ಇದೆ. ನಾನು ಮೊನ್ನೆ ಸುಮಾರು 1-2 ದಿವಸ ಸರ್ವೆ ಮಾಡಿದ್ದೇನೆ, ಹೆವಿ ಲೋಡ್ ಹೋಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಮತ್ತು ನಮ್ಮ ಸಹ ಮಳೆ ಪ್ರಮಾಣ ಜಾಸ್ತಿ, ಈ ಎಲ್ಲ ರೀಸನ್ನಿಂದಾಗಿ ಸ್ವಲ್ಪ ಹೆಚ್ಚಿನ ಡ್ಯಾಮೇಜ್ ಆಗ್ತಾ ಇದೆ. ನಾನು ನಿಮಗೆ PWD ರಸ್ತೆಯಲ್ಲಿ ಯಾವುದು ನಿಮ್ಮ ರೋಡ್ ಕೆಪಾಸಿಟಿಗಿಂತ ಜಾಸ್ತಿ ಲೋಡ್ ಹೋಗ್ತಿರುವಂಥ ಟ್ರಕ್ಗಳಿದೆ, ಎಲ್ಲಿಂದ ಯಾವ ರೂಟಲ್ಲಿ ಪಾಸ್ ಆಗ್ತದೆ, ಯಾವ ಕಾರಣಕ್ಕೋಸ್ಕರ ಆ ರೂಟಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಇನ್ಸ್ಪೆಕ್ಷನ್ ಮಾಡಿ ನೀವು ರಿಪೋರ್ಟ್ ಆಗ್ತದೆ DC ಅವರು ಮತ್ತು ಮೈನ್ಸ್ ಆ್ಯಂಡ್ ಜಿಯೋಲಜಿ ಅವರಿಗೆ. ನೀವು ಅವರು ನಮ್ಮ ಕೆಪಾಸಿಟಿಯ ರೋಡ್ಗಿಂತ ಜಾಸ್ತಿ ವೇಟೇಜ್ನ ಲಾರಿಗಳನ್ನು ನೀವು ಈ ರೋಡಲ್ಲಿ ಕಳಿಸಿ ರೋಡ್ ಹಾಳಾದರೆ ಮೇಂಟೆನೆನ್ಸ್ ಕೊಡ್ತಾರೆ ಅವರು. ಮೈನ್ಸ್ ಆ್ಯಂಡ್ ಜಿಯೋಲಜಿ ಅವರಿಗೆ ಮೇಂಟೆನೆನ್ಸ್ ಫಸ್ಟ್ ಅದನ್ನು ಸೇರಿಸಿ ಅವರಿಂದಾಗಿ ಅವ್ರು ಕೊಟ್ಟ ಪರ್ಮಿಷನ್ ಇಂದಾಗಿ ಅದು ಹೋಗಿರೋದು, ಅದಕ್ಕೂ ನೀವು ಪರಿಹಾರ ಕೊಡಬೇಕು ಅಂತ ಒಂದು ಲೆಟರ್ ಮಾಡಿ ಮೈನ್ಸ್ ಆ್ಯಂಡ್ ಜಿಯೋಲಜಿಗೆ ಮತ್ತು DC ಅವರಿಗೆ. ಓಕೆ ಸರ್. ಗ್ರಾಮದಲ್ಲಿ ಒಬ್ಬರು ಹೀರೋಗಿದ್ದಾರೆ, ನಿನ್ನೆ ಸಾಹೇಬ್ ಬಂದಿದ್ರಲ್ಲಿ ಪರಿಹಾರ ಮಾಡಾಗಿದೆ. ಅದು ಬಿಟ್ಟರೆ ಮನೆ ವಿಚಾರದಲ್ಲಿ ಇದು ಕಲ್ಮಂಜ ಗ್ರಾಮದ ಹೊಟ್ಟೆ ಗ್ರಾಮ ಗಂಧವಾರ ಕೊಟ್ಟಿಗೆ ವಿಭಾಗದಲ್ಲಿ ನಿರ್ಮಿಸುವ ತಡೆಗೋಡೆ ಇದು ಇಲ್ಲಿದೆ. ಕಲ್ಮಂಜ ಗ್ರಾಮದ ಸತ್ಯನಾ ಮಲ್ಕೆಯ ಯಮುನಾ ಎಂಬುವರ ಮನೆಗೆ ಹಾಳೆಯಾಗಿದೆ. ಅದಕ್ಕೆ ಅವ್ರಿಗೆ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿದೆ ಸರ್. ಬಿಟ್ಟರೆ ಹುಟ್ಟಿದ್ದೆಲ್ಲ ಇಲ್ಲಿ ಬೇರೆ ರಸ್ತೆ ಕಣಿಯೂರು ಗ್ರಾಮ ಪಂಚಾಯತಿ ಗುರುವಾಲ್ ಗ್ರಾಮದ ಕಾರಿಂಜೆ ಹುದ್ದೆ ರಸ್ತೆಯಲ್ಲಿ ರಸ್ತೆ ನೀರು ತಗೊಳ್ಳಲಾಗಿ JCBಯಿಂದ ರಸ್ತೆ ಚರಂಡಿನ ವಿಲೇವಾರಿ ಮಾಡಲಾಗಿದೆ ಸರ್. ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದ ಬಳಿ ಅಲ್ಲಿ ನೀನು ಬರುವಾಗ ನೋಡಿದೆ ಸರ್, ಮೆಸ್ಕಾಂದವರು ನಿನ್ನೆ ಕ್ಲಿಯರ್ ಮಾಡ್ತಾರೆ ಸರ್. ಬರುವಾಗ ತಮ್ಮ ಬಿಟ್ಟೆ ಬರುವಾಗ ನೋಡ್ತಾ ಇತ್ತು ಸರ್, ಅದು ಕ್ಲಿಯರ್ ಆಗಿದೆ ಸರ್. ಆಯಿತು. ಕಲ್ಮಂಜ ಗ್ರಾಮದ ಸಂಗಾರ್ಮಿಕ ಇದು ಆಯ್ತು ಸರ್. ಈ ಕಲ್ಮಂಜ ಗ್ರಾಮದ ಗಾಣದ ಪಟ್ಟಿ ಗಂಗಾಧರವರ ಪಟ್ಟಿಗೆ ಹಿಂಭಾಗ ನಿರ್ಮಿಸಿರುವ ತಡೆಗೋಡೆ ಕುಸಿದ ಮಿತ್ತಬಾಗಿಲು ಪಾದೆಯಲ್ಲಿ ಎಂಬಲ್ಲಿ ಕಿರು ಸೇತುವೆ ಸರ್ ಕುಸಿದು ಅಪಾಯ ಸ್ಥಿತಿಯಲ್ಲಿ ವಾಹನ ಜನ ಮತ್ತು ಸಂಚಾರ ತೊಂದರೆ ಆಗಿದೆ ಸರ್. ಅಲ್ಲಿನೂ VA ಹೋಗಿ ಸಂಚಾರವನ್ನು ನಿಲ್ಲಿಸಿದರು. ಇನ್ನೊಂದು ಸರ್, ಕಲ್ಮಂಜ ಗ್ರಾಮದ ಸುತ್ತುಬೈಲ್ ಎಂಬಲ್ಲಿ ಸೇತುವೆ ಕಸ ತುಂಬಿ ನೀರು ಸರಾಗವಾಗಿ ಹೋಗಲಾರದೆ ಸೇತುವೆ ಮುಳುಗಿ ಸಂಚಾರ ಸ್ಥಗಿತವಾಗಿತ್ತು. ಅದು ಈಗ RDPR ಅಂಗನವಾಡಿಗಳ ಬಗ್ಗೆ ಇದೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದೇವೆ. ಯಾವುದು ತುಂಬ ಹಾನಿಯಾಗಿದೆ ಅಂತಂಥದ್ದು ಅಂಥದ್ರಲ್ಲಿ ಈಗ ಮಚ್ಚಿನ ಗ್ರಾಮದ ಪಾರಾಡ್ಕ ಶಾಲೆಯ ಒಂದು ಚಾವಣಿ ಸ್ವಲ್ಪ ಭಾಗ ಕುಸಿದಿದ್ದು ಅದನ್ನು ಹತೋಟಿ ತಗೊಂಡಿದ್ದೇವೆ. ಮತ್ತು ಮೊನ್ನೆ 31ನೇ ತಾರೀಕಿಗೆ ಬಂದಾರು ಗ್ರಾಮದ ಮೈರೋಡ್ ತಡ್ಕ ಇದರ ಶಾಲೆ ಒಂದೆರಡು ಪಕ್ಕಾಸುಗಳು ಬಿದ್ದಿದೆ. ಇದನ್ನು ಸಹ ವೀಕ್ಷಣೆ ಮಾಡಿದ್ದೇವೆ ಸರ್. ಅದರ ಬಗ್ಗೆ ಕ್ರಮ ತಗೊಳ್ತೇವೆ. ಉಳಿದಂತೆ ಕೆಲವು ಅತಿ ಅಗತ್ಯ ಇರುವ ಕೆಲವು ಶಾಲೆಗಳು, ಕಿಲ್ಲೂರು ಶಾಲೆ ಒಂದು ಸ್ವಲ್ಪ ಗೋಡೆ ಮಾದಿದ್ದು ಅಪಾಯ ಸ್ಥಿತಿಯಲ್ಲಿದೆ. ಇದನ್ನು ವೀಕ್ಷಣೆ ಮಾಡಿ ಅಲ್ಲಿ ಕ್ಲಾಸ್ ನಡೆಸಬಾರದು ಅಂತ ಅವರಿಗೆ ಮನವರಿಕೆ ಮಾಡಿದ್ದೇವೆ. ಇನ್ನು ಉಳಿದಂತೆ ರಸ್ತೆಗಳು ಸರ್, ಗ್ರಾಮ ಪಂಚಾಯತ್ ಅವರು ಸಣ್ಣ ಪುಟ್ಟ ದುರಸ್ತಿಗಳನ್ನು ಗ್ರಾಮ ಪಂಚಾಯತ್ ಅವರೇ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಉಳಿದಂತೆ ಕೆಲವು ಸ್ವಲ್ಪ ದೊಡ್ಡ ಪ್ರಮಾಣದ ಹಾನಿಯಾಗಿರುವಂಥದ್ದನ್ನು ಈ ವರ್ಷದ ಮತ್ತೆ ನಮ್ಮಲ್ಲಿ ಮೀಟ್ ಮಾಡಿ ಅದರ ಅಂದಾಜು ಪಟ್ಟಿಗಳನ್ನು ತಯಾರು ಮಾಡಿ ನಾವು ಜಿಲ್ಲಾ ಪಂಚಾಯತಿ ಒಂದು ಸೇಫ್ ಆಗಿರಲ್ಲ. ನೀವು ಇನ್ಸ್ಪೆಕ್ಷನ್ ಮಾಡಿದ್ರೆ ಸೇತುವೆ ಒಂದು ಭಾಗದ ಅಪ್ರೋಚ್ ರೋಡ್ ಕುಸಿದಿದ್ದ ಸೇತುವೆ ಅದನ್ನು ಸರಿ ಮಾಡ್ಲಿಕ್ಕೆ ಆಗ್ತದೆ. ಬ್ರಿಡ್ಜಿಗೆ ಏನು ಡ್ಯಾಮೇಜ್ ಆಗಿಲ್ಲ, ಅದನ್ನು ಇಮಿಡಿಯೇಟ್ ರೆಸ್ಟೋರೇಷನ್ ಮಾಡಬೇಕು. ಅದನ್ನು ವರ್ಕ್ ಒಂದು ಇಮಿಡಿಯೇಟ್ ರಿಪೇರ್ ವರ್ಕ್ ಏನಿದೆ ಅದನ್ನು ಮಾಡಬೇಕು. ಈ ಮನುಷ್ಯಂಗೆ ಅದನ್ನ ಈಗ ಹೇಗೆ ಮಾಡಿಸ್ತೀವಿ? ಅಲ್ಲ, ಈಗ ಮಳೆ ಬಂತಲ್ಲ, ಅದನ್ನೀಗ ನಾವು ತುರ್ತಾಗಿ ಮಾಡಿದ್ದೀವಿ. ಮತ್ತೆ ನೆಕ್ಸ್ಟ್ ನಾವು ಮಳೆ ಆದಲ್ಲಿ ಯಾವ ಸೇರಿಸ್ಕೊಂಡು ಮಾಡಬೇಕು. ನೆಕ್ಸ್ಟ್ ತುರ್ತಾಗಿ ಆಚೆ ಈಚೆ ಗಾಡಿ ಪಾಸ್ ಆಗುವಂಥ ರೀತಿಯಲ್ಲಿ ಮೋಟರ್ ಬಿಲ್ ಆಗಿ ಮಾಡ್ಬೋದು. ನಮಗೆ ವರದಿ ಕೊಡ್ತೇವೆ ಸರ್. ಮೋಟರ್ ಬಿಲ್ ಮಾಡುವಾಗ ಒಂದು ಸೈಡ್ ವಾಲ್ ಸ್ವಲ್ಪ ಕುಸಿದು ಆ ರೋಡ್ ಕ್ರ್ಯಾಕ್ ಆದಾಗೆ ಕಾಣ್ತದೆ. ವಿಡಿಯೋ ಕಳಿಸಿ ನೀವು ಯಾರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೀರಾ? ಯಾರು ನೀವು ಹೋಗಿದ್ದೀರಾ? ನೀವು ಹೋಗಿ ಇಮಿಡಿಯೇಟ್ ಸ್ಥಳ ತನಿಖೆ ಮಾಡಿ ಏನಾಗಿದೆ ಅಂತ ನೋಡಿ ರಿಪೋರ್ಟ್ ಕೊಡಿ. ಬೇರೆ ಸೇತುವೆಗಳು ತುರ್ತೂರು ಕೆಲಸ ಮಾಡಿದ್ದಾರೆ. ಅದಕ್ಕೆ ಆಲ್ರೆಡಿ ನಾನು ಲಾಸ್ಟ್ ಟೈಮ್ ಗ್ರ್ಯಾಂಟ್ ಅಲ್ಲಿ 20 ಲಕ್ಷ ರೂಪಾಯಿನ
ಮನೆಗೆ ಇಟ್ಟಿದ್ರೆ ಅದು ಬೇಸಿಗೆಯಲ್ಲಿ ಮಾಡ್ಬೋದು. ಈಗ ರಿಸ್ಟೋರೇಷನ್ ವರ್ಕ್ ಏನು ಅಲ್ಲಿ ಅದನ್ನು ಮಾಡಿ ನಾವು ಇದು ಧಾರಾವಿ ಪೂಜೋಳಿ ರಸ್ತೆ ಸೇತುವೆ ಬದಿಗೆ ಕಾಂಕ್ರೀಟ್ ಬಂದೋಗಿತ್ತು. ಚೇತನರಿಗೆ ಹೇಳಿದ್ದೆ ಗೋಣಿ ಚೀಲ ನಾರಾವಿ ಪೂಜೋಳಿ ಜೋಡಿ ಎಸ್ಪೆಷಲಿ PWD ಅವರು ಮತ್ತು RDP ಅವರಿಗೆ ನೀವು ನಿಮ್ಮ PWD ರೋಡ್ಸ್ ಎಷ್ಟಿದೆ, RDPR ರೋಡ್ಸ್ ಎಷ್ಟಿದೆ, ಎಲ್ಲ ರೋಡ್ಗಳನ್ನು ನೀಟಾಗಿ ಎಸ್ಟಿಮೇಟ್ ಮಾಡಿ ಮಳೆ ಹಾನಿ ಲಿಸ್ಟಲ್ಲಿ ಸೇರಿಸ್ಬೇಕು. ಇಬ್ಬರಿಗೂ ಹೇಳ್ತೇನೆ ನಾನು, ನೀವು ಇದರಲ್ಲಿ ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆಂತ ಹೇಳಿದ್ರೆ 2019ಕ್ಕೆ ನಮಗೆ ಇಲ್ಲಿ ಫ್ಲಡ್ ಬಂತು, ನೆನಪಿದೆಯಾ? ಮಾಧ್ಯಮದಲ್ಲಿ ಅದರ ನಂತರ ನಾವು ಹೈಯೆಸ್ಟ್ ಫಂಡ್ ತಂದಿರೋದು ಮಳೆ ಹಾನಿಯಲ್ಲಿ ತಂದಿರೋದು ಗ್ರೂಪ್, ನೆನಪಿದೆಯಲ್ಲ? ಗ್ರೂಪ್ PWD ಯಾಕೆ ನಾವು ಹೈಯೆಸ್ಟ್ ಗ್ರ್ಯಾಂಟ್ ಮಳೆ ಹಾನಿಯಲ್ಲಿ ತಗೊಂಡು ಬಂದ್ವಿ ಅಂತ ಹೇಳಿದ್ರೆ, ನಾನು PWD ಅವ್ರದ್ದು ಮತ್ತು RDPR ಅವ್ರ ಹತ್ರ 3 ಸಲ ನಾನು ಅವರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ನಾನು ವಾಪಸ್ ತರಿಸ್ಕೊಂಡು ಎಲ್ಲೆಲ್ಲ ಹೋಗಿದೆ ಅದನ್ನು ರೀಇನ್ಸ್ಪೆಕ್ಷನ್ ಮಾಡಿ ಎಸ್ಟಿಮೇಟ್ ಮಾಡಿಸಿ ಮತ್ತೆ ನಾವು ಸಬ್ಮಿಟ್ ಮಾಡಿರೋದ್ರಿಂದ ಗ್ರಾಮೀಣಾಭಿವೃದ್ಧಿಯಲ್ಲಂತೂ ರಾಜ್ಯದಲ್ಲಿ ಹೈಯೆಸ್ಟ್ ಗ್ರ್ಯಾಂಟ್ನ ಮಳೆ ಹಾನಿ ತಂದಿರೋದು ನಾವು. ಯಾಕಂದ್ರೆ ರಿಪೋರ್ಟ್ ನಾವು ಚೆನ್ನಾಗಿ ರಿಪೋರ್ಟ್ ಇತ್ತು, ಅದರಲ್ಲೂ 2 ಸಲ ನಿಮಗೆ ಇಲ್ಲಿ ಬಂತು, ಅದನ್ನು A ಮಾಡಿಕೊಡಿ, B ಮಾಡಿಕೊಡಿ, C ಮಾಡಿಕೊಡಿ ಅಂತ ಬಂತು. ಆಗ ನಾನು ಮತ್ತೆ AWಗಳನ್ನು ಕೂರಿಸಿ ನೀವು ಎಲ್ಲವನ್ನು ಎಲ್ಲಿ ಸೇರಿಸಿ ಹಾಕಿ ಅಂತ ಹೇಳಿ ಕಳಿಸಿದ್ರಿಂದ ನಮ್ದು A ಲಿಸ್ಟಲ್ಲಿ ಇದ್ದದ್ದು ಪೂರ್ತಿ ಸ್ಯಾಂಕ್ಷನ್ ಆಗಿ ಬಂತು. ಅದು PWD ಬಂತು, RDPR ಬಂತು. ಸೊ ಆ ಕಾರಣಕ್ಕೋಸ್ಕರ ನೀವು ಯಾವ ರಸ್ತೆಗಳು ಹಾಳಾಗಿದೆ ಆ ಎಲ್ಲ ರಸ್ತೆಗಳನ್ನು ನೀವು ಮತ್ತೆ ಪ್ಯಾಚ್ ವರ್ಕಿಂಗ್ ಅಂತ ಎಸ್ಟಿಮೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಹೇಳ್ತೇನೆ ನಿಮಗೆ, ಪ್ಯಾಚ್ ವರ್ಕಿಂಗ್ ಯಾವುದೂ ನಿಲ್ಲುತ್ತಿಲ್ಲ. ಎಲ್ಲಿ ಈ ವರ್ಷ ಮಳೆಗೆ ಎಲ್ಲಿ ಕಂಪ್ಲೀಟ್ ಹಾಳಾಗಿದೆ ಅಲ್ಲಿಗೆ ಯಾವ ಕಾರಣಕ್ಕೂ ನೀವು ಮತ್ತೆ ಬಿಟ್ಮೀನ್ ಇದು ನಾವು ಡಾಮರ್ ಹಾಕಿ ನಾವು ರೆಡಿ ಮಾಡ್ತೇವೆ ಅಂತ ಬೇಡ. ಆ ಸ್ಟ್ರೆಚ್ಗೆ ನೀವು ಕಾಂಕ್ರೀಟ್ ಎಸ್ಟಿಮೇಟೇ ಮಾಡಿ ಎಲ್ಲಿ ಯಾವ ರಸ್ತೆಗಳಿದೆ ಎಲ್ಲವನ್ನು ಒಂದು ರೆಡಿ ಮಾಡಿ ನಾಳೆ ಮಳೆ ಹಾನಿಗೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕೇಳಬೇಕಾದ್ರೆ ನನಗೆ ತೋರಿಸಿ ಅದನ್ನು ಸಬ್ಮಿಟ್ ಮಾಡಿ ಮತ್ತೆ ಈಗಲೇ ನೀವು ಅದನ್ನು ರೆಡಿ ಮಾಡಿಕೊಡ್ಲಿಕ್ಕೆ ಶುರು ಮಾಡಿ. ಯಾಕಂತ ಹೇಳಿದ್ರೆ 2 ದಿವಸದಲ್ಲಿ ಕೊಡಿ ಅಂತ ಕೇಳ್ತಾರೆ. ಆಗ ನೀವು ಮತ್ತೆ ಆಫೀಸಲ್ಲಿ ಕೂತು ನೀವೇನ ಟೈಪ್ ಹೊಡೆದು ನೀವು ಕಳಿಸೋದು ಬೇಡ. ಇವತ್ತಿನಿಂದಲೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಯಾವ ರಸ್ತೆಗಳಿಗೆ ಹೋಗಿ ರೋಡಿ ಎಲ್ಲವನ್ನು ರಿಪೋರ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಡಿ. ಸರ್ಕಾರಕ್ಕೆ ಹೇಳಿದಾಗ ತಕ್ಷಣಕ್ಕೆ ಅದನ್ನು ಜಿಲ್ಲಾಧಿಕಾರಿ ಮೂಲಕ ಕಳಿಸುವಂತ ವ್ಯವಸ್ಥೆ ಇರ್ತದೆ. ಯಾವುದು ಮಳೆ ಹಾನಿಗೆ ಸಂಬಂಧಪಟ್ಟಂತೆ ಅದರಿಂದ RDPR ಮತ್ತು PWD ಅವರು ರಸ್ತೆಗೆ ಸಂಬಂಧಪಟ್ಟಂತೆ ಗಮನಿಸುವುದು. ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಹಂತದಲ್ಲಿ ಏನಾದರೂ ಮಾಡಲಿಕ್ಕೆ ವಿಚಾರ ಹಾಕಲಿಕ್ಕಿದ್ರೆ ಅದು ಮಾಡಿಕೊಳ್ಳಿ. ನಿಮ್ಮ ಬಾಕಿದು ಡಿಟೇಲ್ ಎಸ್ಟಿಮೇಟ್ ಮಾಡಿ ಕಳಿಸ್ಬೇಕಂತ ಹೇಳಿದೆ. ಹೌದು, ಚರಂಡಿ ಹೇಗಿದೆ? ಯಾಕಂದರೆ ಈಗ ಒಂದು ಚಾರ್ಮಾಡಿಯಿಂದ ನಾವು ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಚಾರ್ಮಾಡಿಯಲ್ಲಿ ಬೇಕಾದಷ್ಟು ರಾಶಿ ಹಾಕಿದ್ದಿದೆ. ಅಲ್ಲಿ ಒಂದು ಪಿಕಪ್ ತರೋದಿದ್ರೆ ಒಂದು 1500 ರೂಪಾಯಿ ಅವರಿಗೆ ಕೊಡಬೇಕು, 220. ಬಾಕಿ ಕೂಡ ಜೀಪ್ ಬಾಡಿ ಅಲ್ಲಿ ತರಬೇಕು. ಅದು ಏನಾಗಿದೆ ಅಮ್ಮ? ಬಿ ಅವರು ಇಲ್ಲಿ ಬನ್ನಿ, ಇಲ್ಲಿ ಮುಂದೆ ಸಾಲಿ ಬನ್ನಿ. ಅಲ್ಲಿ ಡಾಕ್ಟರ್ ಹತ್ರ ನಮ್ಮ ಮಾರ್ಗದರ್ಶನದಂತೆ ನಮ್ಮ ಇಲಾಖೆಯಲ್ಲೂ ಕೂಡ ಮಾನ್ಯ DC ಸಾಹೇಬರು ಕೂಡ ಅದೇ ರೀತಿ ಮತ್ತು ನಮ್ಮ DDP ಸಾಹೇಬರು ಎಲ್ಲರೂ ಕೂಡ ತಾವು ಹೇಳಿದಂತೆ ಎಲ್ಲವನ್ನೂ ಕೂಡ ಮಳೆ ಹಾನಿಯಲ್ಲೇ ನೀವು ಅದನ್ನು ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ತಮ್ಮ ಮಾರ್ಗದರ್ಶನದಂತೆ ನನಗೆ 26ನೇ ಸಾಲಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ 10 ತಾಲೂಕುಗಳಲ್ಲಿ ನಮ್ಮ ತಾಲೂಕಿಗೆ ಗರಿಷ್ಠ ಮಟ್ಟದ ಒಂದು ಅನುದಾನ ಬಿಡುಗಡೆ ಆಗಿದೆ ಸರ್. 30 ಶಾಲೆಗಳು, ಬೆಳ್ತಂಗಡಿ ಹೈಯೆಸ್ಟ್ 30 ಶಾಲೆಗಳಲ್ಲಿ 49 ಲಕ್ಷ ಬಿಡುಗಡೆಯಾಗಿ ಕಾಮಗಾರಿ ಪ್ರಗತಿಯಲ್ಲಿದೆ. ಮುಖ್ಯವಾಗಿರುವಂತದ್ದು ನಮ್ದು ಮೇಲ್ಛಾವಣಿ ದುರಸ್ತಿ, ಬೇರೆ ಅಂತದೇನಿಲ್ಲ. ಮುಖ್ಯವಾಗಿ ಹೆಂಚಿನ ಕಟ್ಟಡ. ಆಮೇಲೆ ಒಂದು ನಿಮಿಷ, ನನಗೀಗ ಬೇಕಾಗಿತ್ತು ಈಗ ಲೇಟೆಸ್ಟ್ ಆಗಿ 8/7 ನಾವು ಮಾನ್ಯ ಶ್ರೀಧರಿಗೆ ತಾವು ಪತ್ರವನ್ನು ಬರ್ತೀವಿ ಸರ್. 7 ಶಾಲೆಗಳಲ್ಲಿ ಉನ್ನತೀಕರಿಸಿದ ಶಾಲೆ ತೋಟತ್ತಾಡಿ ಎಲ್ಲವೂ ಮೇಲ್ಛಾವಣಿ ದುರಸ್ತಿ. ತೋಟತ್ತಾಡಿ, ಪಣ್ಣಿಂಜವಾಡ್ಯ, ಕುಪ್ಪೆಟ್ಟಿ, ಕಲ್ಲೇರಿ, ತಣ್ಣೀರು ಪಂತ, ನಾವೂರು, ಪಾಲಕ. ಇಷ್ಟು ಶಾಲೆದು ಏನಾಗಿದೆ? ಇಷ್ಟು ಶಾಲೆಗಳಲ್ಲಿ ಎಲ್ಲವೂ ಮೇಲ್ಛಾವಣಿ ದುರಸ್ತಿ ಸರ್. ಅದರಲ್ಲಿ ಒಂದು ಶಾಲೆ ಕುಪ್ಪೆಟ್ಟಿ ಶಾಲೆಯಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ನಾವು ಅಪ್ಲಿಕೇಶನ್ ಅನ್ನು ನಾನು ಇವತ್ತು ಕೇಳಿದ್ದೇನೆ ನಿಮ್ಮ ಹತ್ರ. ಮಳೆಯಿಂದಾಗಿ ಇವತ್ತು ಮೊನ್ನೆಯಿಂದ ಡ್ಯಾಮೇಜ್ ಆಗಿದೆ. ಹೌದು ಸರ್, ಮೊನ್ನೆ ಹೌದು. ಆಮೇಲೆ ಸರ್ ಈಗ ಪ್ರಸ್ತುತ ಒಂದು 2-3 ದಿನದಿಂದ ನಮಗೆ ಒಂದು ಇಂಜಿನಿಯರ್ ಹೇಳಿದ ಹಾಗೆ ಮೈರೋಳ್ ತಟ್ಟ ಶಾಲೆಯಲ್ಲಿ ಪಕ್ಕಾಸ್ ಬಿದ್ದೊಂದು 2-3 ಕೊಠಡಿಗಳಿಗೆ ಹಾನಿಯಾಗಿದೆ.
ಮತ್ತೊಂದು ನಮ್ಮ KPS ಕುಂಜಾಲಕಟ್ಟೆ ಶಾಲೆಯಲ್ಲಿ ತಡೆಗೋಡೆ ಬಿದ್ದಿದೆ. ಮತ್ತೊಂದು ನಮ್ಮ ಪಿಲಿಚಂಡಿಕಲ್ಲು ಈ ಶಾಲೆಯಲ್ಲಿ ಕೂಡ ಆವರಣ ಗೋಡೆ ಅಂದ್ರೆ ಸ್ವಲ್ಪ 10 ಮೀಟರ್ ಆವರಣ ಗೋಡೆ ಬಿದ್ದಿದೆ. ಇದಿಷ್ಟು ಪ್ರಸ್ತುತ ಪರಿಸ್ಥಿತಿ. ಈಗ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆ ದೃಷ್ಟಿಯಿಂದ ಏನ್ ಮಾಡಿದ್ದೀವಿ? ಸುರಕ್ಷತೆಗೆ ನಾವು ಮಾರ್ಗದರ್ಶನವನ್ನು ನೀಡಿದ್ದೇವೆ ಸರ್. ಆ ಕೊಠಡಿಯಲ್ಲಿ ಕೂತ್ಕೊಳ್ಬಾರ್ದು ಅಂತ ಹೇಳಿದ್ದೇವೆ. ನಿಷೇಧಿತ ಪ್ರದೇಶ ಅಂತ ಹೇಳಿ ಬೋರ್ಡ್ ಹಾಕಿ ಕೆಂಪು ಪಟ್ಟಿಯನ್ನು ಹಾಕಬೇಕು ಅಂತ ಹೇಳಿದ್ರೆ ನೀವು ನೋಡಿದ್ದೀರಾ? ನಮ್ಮ CRPಗಳು ನಾನು ಇದರಲ್ಲಿ 4 ಶಾಲೆಗಳಿಗೆ ಹೋಗಿದ್ದೇನೆ ಸರ್. ಉಳಿದಲ್ಲಿ CRPಗಳಿಗೆ ಹೇಳಿದೆ. CRPಗಳು ಅದನ್ನು ಮಾಡಿದಾರ ಫೋಟೋ ತೆಗೆದು ನಿಮಗೆ ರಿಪೋರ್ಟ್ ಮಾಡಿದ್ದಾರೆ? ರಿಪೋರ್ಟ್ ಬರಲಿಲ್ಲ ಸರ್. ಒಂದು ನಾನು ಫೋನಲ್ಲಿ ಅವರಿಗೆ ಕೇಳಿ ಎಲ್ಲ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಇಮಿಡಿಯೇಟ್ ನೀವು CRPಗಳ ಫೋಟೋ ತರಿಸಿಕೊಂಡು ಮಾಡಿದಾರ ಇಲ್ವಾ ಅಂತ ನೀವು ನೋಡ್ಬೇಕು. ಯಾಕಂದ್ರೆ ಒಂದು ಸಲಕ್ಕೆ ಮೇಲ್ಚಾವಣಿ ಸರಿ ಇಲ್ಲ ಅಂತ ಹೇಳಿ ಮತ್ತೆ ಅದರಲ್ಲಿ ಮಕ್ಕಳನ್ನು ಕೂರಿಸಿ ಈಗ ಹೆವಿ ಮಳೆ ಬರೋದ್ರಿಂದ ನಾಳೆ ಏನಾದರೂ ವ್ಯತ್ಯಾಸಗಳಾದ್ರೆ ಮತ್ತೆ ನಿಮ್ಮ ತಲೆಗೆ ಬರುತ್ತೆ. ಫಸ್ಟ್ ರಿಪೋರ್ಟ್ ತರಿಸ್ಕೊಳ್ಳಿ. ಮತ್ತೆ ಎಲ್ಲಿಯೂ ಆ ಥರದ ಅಸುರಕ್ಷತೆ ಇರ್ತಕ್ಕಂಥ ಕಟ್ಟಡಗಳಿದ್ರೆ ಅದನ್ನು ಇಮಿಡಿಯೇಟ್ ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆಯನ್ನು ನೀವು ಅಲ್ಲಿ ಶಾಲಾಭಿವೃದ್ಧಿ ಸಮಿತಿಯವರ ಜೊತೆ ಮಾತಾಡಬೇಕು, ಅಲ್ಲಿ HMಗಳ ಜೊತೆ ಮಾತಾಡ್ಬಿಟ್ಟು ಇಮಿಡಿಯೇಟ್ ಶಿಫ್ಟ್ ಮಾಡಿಸುವಂಥ ಪ್ರಕ್ರಿಯೆ ಮಾಡಿ. ಯಾಕಂದ್ರೆ ಇವತ್ತು ರಜೆ ಇದೆಯಲ್ಲ, ನಾಳೆ ರಜೆ ಕೊಡುವ ಪರಿಸ್ಥಿತಿಯಲ್ಲಿ ಇರ್ತದೆ. ಸೊ ಅದರಿಂದಾಗಿ ನೀವೊಂದು ಇವತ್ತು ನಾಳೆಯಲ್ಲಿ ಈ ಥರದ್ದನ್ನು ನಿಮ್ಮ CRPಗಳನ್ನು ಕಳಿಸಿ ಆ ಥರದನ್ನು ಸುರಕ್ಷತೆಯನ್ನು ವಿದ್ಯಾರ್ಥಿಗಳ ಸುರಕ್ಷತೆಯ ಬಗ್ಗೆ ಗಮನ ಹರಿಸಿ ಮಾಡಬೇಕು. ಸರ್ ತಮ್ಮ ಗಮನಕ್ಕೆ ನಾನು ಗ್ರೂಪಲ್ಲಿ ಅವರ ವಿಡಿಯೋ ಗೂಗಲ್ ಮೀಟ್ ಮಾಡ್ಕೊಂಡು ಅವ್ರ ಹತ್ರ ಮಾತಾಡ್ತಾ ಇದ್ದೇನೆ ಸರ್. ಲಾಸ್ಟ್ ಇಯರ್ ನಾವೊಂದು ತಹಶೀಲ್ದಾರ್, ನಾನು PI ನೀವೆಲ್ಲ ಇದೊಂದು ಶಾಲಾ ಸುರಕ್ಷತೆಗಾಗಿ ನಾವು ನೀವೊಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದೇವೆ. ಎಲ್ಲ ಶಾಲಾ ಮುಖ್ಯೋಪಾಧ್ಯಾಯರಿದ್ದಾರೆ, CRP ಎಲ್ಲ ಇದೆ. ಅಲ್ಲಿ ಏನಿದ್ರು ಅದರಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಶಾಲೆಗೆ ನೀರು ನುಗ್ಗಿದ್ದು ಇದೆಯಾ? ಇಲ್ಲ ಸರ್. ಸರ್ ಮತ್ತೆ ನಿಮ್ಮ ಇದರಂತೆ ನಮ್ಮ ತಾಲೂಕಿನಲ್ಲಿ ಡಾಕ್ಯುಮೆಂಟ್ 92 ಲಕ್ಷ ಶಾಲಾ ದುರಸ್ತಿಗೆ ಇಟ್ಟಿದೆ. ಮಳೆ ಹಾನಿಯ ಮೀಟಿಂಗ್ನಲ್ಲಿ ಇಒ ಸರ್ ಪ್ರಸ್ತಾಪಿಸಿದಂತೆ ನಮ್ಮ ಕಚೇರಿಯ ಏನು ಮೇಲ್ಛಾವಣಿ ಅದು ಸೌತಿತ್ತು ಸರ್. ಅದನ್ನು ತಮ್ಮ ಸಹಕಾರದಿಂದ ಮಾತ್ರ ನಮಗೆ ಇವತ್ತು ಈ ದೊಡ್ಡ ಮಳೆಯಿಂದ ನಮ್ಮ ಕಚೇರಿಯನ್ನು ಸಂರಕ್ಷಣೆ ಮಾಡಿದಿರಿ. ಇಲಾಖೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ತಮಗೆ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ಸರ್ 2 ಅಂಗನವಾಡಿಗಳನ್ನ ನಾವು ಈ ಮಳೆಗಾಲದಲ್ಲಿ ಶಿಫ್ಟ್ ಮಾಡಿದ್ದೇವೆ. ಒಂದು ಕನ್ಯಾಡಿ 2, ಅದು ಆಕ್ಚುಲಿ ಅಂಗನವಾಡಿ ಸರಿ ಇದೆ, ಕಟ್ಟಡ ಉತ್ತಮವಾಗಿ ಬಂದದ್ದು. ಪಕ್ಕದಲ್ಲಿ ಒಂದು ಬರೆ ಇದೆ ಸರ್, ಎತ್ತರದ ಮಣ್ಣಿನ ಒಂದು ಇದು. ಹಾಗಾಗಿ ಪ್ರತಿ ವರ್ಷ ದೊಡ್ಡ ಮಳೆಯ ಸಂದರ್ಭದಲ್ಲಿ ನಾವು ಅಲ್ಲಿ ಪಕ್ಕದಲ್ಲಿರುವ ಪಕ್ಕದ ಬರೆ ಇರುವಂತದ್ದು ಆಚೆ ಜಾಗ ಯಾರು? ಪ್ರೈವೇಟ್ ಜಾಗ, ಗವರ್ಮೆಂಟ್ ಜಾಗ? ಅದು ಜನರು ವಾಸ್ತವ್ಯ ಇರುವಂತಹ ಮನೆಗಳಿರುವಂತಹ ಜಾಗ ಸರ್. ಎತ್ತರಕ್ಕೆ ಮನೆಗಳೇ ಇವೆ ಸರ್. ಅಲ್ಲಿ ರಿಟೈನಿಂಗ್ ವಾಲ್ ಒಂದು ಪ್ರಪೋಸಲ್ ರೆಡಿ ಮಾಡಿ ಕಳಿಸ್ಬೇಕು. ನೀವು RDP ಒಂದು ರಿಟೈನಿಂಗ್ ವಾಲ್ ಎಸ್ಟಿಮೇಟ್ ಮಾಡಿ ಇಲಾಖೆಗೆ ಒಂದು ಕಳಿಸಿ. ಅದಕ್ಕೆ ಇದು ಪ್ರತಿ ಸಲ ಮನೆಗೆ ಬಂದಾಗ ನಾವು ಶಿಫ್ಟ್ ಮಾಡಿದ್ದೆ ರಿಟೈನಿಂಗ್ ವಾಲ್ ಇಂದಿರಾ ಏನು ಆಲ್ರೆಡಿ ಅದಕ್ಕೆ ಇಲಾಖೆಯಿಂದ 2 ಲಕ್ಷ ಕೊಟ್ಟಿತ್ತು ಸರ್ 3 ವರ್ಷದ ಹಿಂದೆ. 50 ಲಕ್ಷ ನಾವು ಮೊನ್ನೆ ಮಳೆ ಆಗಿದ್ದಾರೆ ಅದು ಶುರು ಮಾಡಿ ಅದಕ್ಕೆ ಇದು ಇದರದ್ದು ಇದೆಯಾ ಏರಿಯಾ ಒಂದು ಅಂಗನವಾಡಿ ಸರ್. ಅದು ಮೊನ್ನೆ ಬಂದ ಕಾರಣ ಮಾಧ್ಯಮದಲ್ಲಿ ಬಂದ ಕಾರಣ ಅದನ್ನು ನಾವು ಶಿಫ್ಟ್ ಮಾಡಿದ್ದೇವೆ ಸರ್. ಗ್ರಾಮ ಪಂಚಾಯತ್ ಇಒ ಈಗ ಅದಕ್ಕೆ ಏನ್ ಮಾಡ್ತೀರಿ ನೀವು? ಅದಕ್ಕೆ ಅದನ್ನೀಗ DC ಅವರು ಕೇಳಿದ ಒಂದು CSR ಫಂಡ್ ಅಲ್ಲಿ ನಾವು ಸೇರಿಸಿದ್ದೇವೆ ಸರ್. ಮೇಲ್ಛಾವಣಿ ಮತ್ತು ಅಲ್ಲಿ ಅವರು ನನ್ನ ಹತ್ರ ಬಂದಿದ್ರು, ಅದನ್ನು ದುರಸ್ತಿ ಮಾಡಿದ್ರು ಸಹ ನಿಲ್ಲಿಕ್ಕಿಲ್ಲ. ಯಾಕಂದ್ರೆ ಅದು ಮಣ್ಣಿನ ಗೋಡೆ ಅಂತ ಹೇಳ್ತಾರೆ. ಬಟ್ ನಾವು ಮತ್ತು PRDS ಅವರು ಜಂಟಿಯಾಗಿ ಭೇಟಿ ನೀಡಿದ್ದೇವೆ ಸರ್. ಗೋಡೆಗಳು ಭದ್ರವಾಗಿದೆ, ಚಾವಣಿ ಮಾತ್ರ ಚಾವಣಿ ರಿಪೇರ್ ಮಾಡಿ ಸಾಕು. ಅವರು ಬಂದು ನನ್ನ ಹತ್ರ ಹೇಳಿ ಮಕ್ಕಳನ್ನು ಕರ್ಕೊಂಡು ಬಂದಿದ್ರು, ವಸತಿ ಆಗ್ಬೇಕು ಅಂತ ಹೇಳಿದಾರೆ. ಗೋಡೆಗಳೆಲ್ಲ ಭದ್ರವಾಗಿದೆ, ತೊಂದರೆ ಇಲ್ಲ. ನೋಡೋಣ, ವಸ್ತು ಪ್ರಪೋಸಲ್ ಕೊಡುವ ಸರ್. ಹೊಸದು ಬೇಕಾದ್ರೆ ಪ್ರಪೋಸಲ್ ಕಳಿಸಿ. ಮತ್ತು ನಾನು ಸಹ ಒಂದು MRP ಇಂದ ನಾನು ಲೆಟರ್ ಆಲ್ರೆಡಿ ಕೊಟ್ಟಿದ್ದೇನೆ. ನಮಗೆ MRP ನಮಗೆ CSR ಇಂದ ಒಂದು ಕೊಡಿ ಅಂತ ನೋಡಿ ಯಾವ್ದು ಬರುತ್ತೆ ನೋಡಿ. ಈಗ ಟೆಂಪರರಿಯಾಗಿ ಇಲ್ಲಿ ಮಾಡ್ತಾ ಇದ್ದೀರಿ ಅದನ್ನು ಗ್ರಾಮ ಪಂಚಾಯತಿನ ಲೈಬ್ರರಿ ಅಲ್ಲಿ ಮಾಡ್ತೀವಿ. ಅಲ್ಲಿ ತೊಂದರೆ ಇಲ್ಲ ಸರ್? ತೊಂದರೆ ಇಲ್ಲ ಒಂದು 1 ತಿಂಗಳಿಗೆ ತೊಂದರೆ ಇಲ್ಲ. ತೊಂದರೆ ಇಲ್ಲ ಸರ್. ಚಾವಣಿ ದುರಸ್ತಿಗೆ 2.6 lakhs ನೋಡಿ. ಈಗ ಫಸ್ಟ್ ಗೆ ನಾನು MRP ಕ್ಲಾರಿಫಿಕೇಶನ್ ಕೊಡ್ತೇನೆ ಅಂತ ಹೇಳಿ ಅವ್ರು ಇರ್ತಾರೆ ಅಂತಂದ್ರೆ ನಾವು ಸುಮ್ಮನೆ ಇದನ್ನು ಖರ್ಚು ಮಾಡೋದು ಬೇಡ. ಒಂದು 3 ತಿಂಗಳಲ್ಲೇ ಇದ್ರೆ ಒಂದು ರೆಡಿ ಮಾಡಿಸ್ಬೇಕು. ಕಳೆದ ವರ್ಷ 4 ಸ್ಥಾನದಲ್ಲಿ ಕಾರ್ಯ, ಮತ್ತೊಂದು ಕಟ್ಟೆ ಜಾಗ
ಉಜಿರೆ, ಮತ್ತೊಂದು ಮರವಡಿ ಮಾವಿನ ಕಟ್ಟೆ, ಮತ್ತೊಂದು ಯಾವ್ದು ನಾವು ಕಕ್ಕಿನ ನೆಡಿಗಲ್. ನಿಡಿಗಲ್. ನೆಡಿಗಲ್, ಕಲ್ಮಶ. ಈಗ ಸರ್ಕಾರಿ ಕಟ್ಟಡಗಳು ಬೇರೆ ಯಾವುದಿದೆ ಸರ್ ಮತ್ತೆ ಇದು ಈಗ ನಿನ್ನೆ 2 ಅಂಗನವಾಡಿಯ ಸ್ವಲ್ಪ ಹಾನಿಯಾಗಿದೆ ಸರ್. ಒಂದು ಕಾಂಪೌಂಡ್ ಕಕ್ಕಿಂಜೆಯಲ್ಲಿ ಕಾಂಪೌಂಡ್ ಕುಸಿದಿದೆ ಸರ್. ಮತ್ತೊಂದು ಶಿರ್ಲಾಲು ಗ್ರಾಮದ ಮಣಿಲ ಅಲ್ಲಿ ಬರೆ ಬಿದ್ದಿದೆ ಸರ್, ಮಣ್ಣು ಬಿದ್ದಿದೆ ಹಿಂದುಗಡೆ. ಇದೆರಡು ಈಗ ಆಗಿರುವಂಥದ್ದು ಸರ್. ಇದರ ಜೊತೆಗೆ ಕಕ್ಕೇನ ಅಂಗನವಾಡಿ ನಾನು ಯಾವಾಗಲೂ ಹೇಳ್ತೇನೆ ಸರ್, ಅದರ ಕಾಂಪೌಂಡ್ ಸ್ವಲ್ಪ ಮುಂದಕ್ಕೆ ಬಾಗಿದೆ ಸರ್. ಪಿಡಿಒರು ಕೂಡ ಬಂದಿದ್ದಾರೆ, ಅಲ್ಲಿ ನೋಡಿದ್ದಾರೆ. ಸೊ ಅದು ಬಾಗಿ ಅದು ಬಿದ್ದರೆ ಪಕ್ಕದ ಮನೆಗೆ ಬೀಳ್ತದೆ, ಮನೆಯ ಅಂಗಳ. ಒಂದು ನಿಮಿಷ ಇಮಿಡಿಯೇಟ್ ತೆಗಿಲೇಬೇಕು ಅಂದ್ರೆ ಇಮಿಡಿಯೇಟ್ ತೆಗೆದು ಬಿಡಿ. ಅದಕ್ಕೊಂದು ಕಾಂಪೌಂಡ್ ಬೀಳದ ಹಾಗೆ ಏನಾದ್ರು ಕಟ್ಟಿದ್ರೆ ಸಾಕು ಸರ್. ಅದೇನು ಅಂತ ನೋಡಿ, ಇಮಿಡಿಯೇಟ್ ತಕ್ಷಣಕ್ಕೆ ಅಂತ ನೋಡಿ. ಮತ್ತೆ ಅದು ಇಯೋರೆ ಅದನ್ನು ಇಮಿಡಿಯೇಟ್ ಎಲ್ಲಾದ್ರೂ ತುರ್ತಾಗಿ ಮಾಡಬೇಕು ಅಂದ್ರೆ ಮಾಡಿಸಿ ನೆಕ್ಸ್ಟ್ ಯಾವ್ದಾದ್ರು ಗ್ರ್ಯಾಂಟ್ ಅಲ್ಲಿ ಅದನ್ನು ಇಟ್ಟು ಅದನ್ನು ಕ್ಲಿಯರ್ ಮಾಡೋಣ. ಯಾಕಂದ್ರೆ ಇನ್ಯಾವುದು ಮನೆಗೆ ಬೀಳ್ತು ತೊಂದರೆ ಆಗ್ತದೆ. ಈ ಇವ್ರದ್ದೇನಂತೆ ಗರ್ಭಿಣಿ ಅವ್ರಿಗೆ ಮತ್ತು ಬಾಣಂತಿ ಅವರಿಗೆ ಈಗ ನೀವು ಅಂಗನವಾಡಿ ಈ ತರದ್ದು ಇರುವಾಗ ಅವ್ರಿಗೆ ಏನು ವ್ಯವಸ್ಥೆ ಮಾಡಿದ್ದೀವಿ? ಅವರಿಗೆ ಈಗ ಮೊದಲಿನಿಂದ ಮನೆಗೇನೆ ಆಹಾರ ಟೇಕ್ ಹೋಮ್ ರೇಷನ್ ವಿತರಣೆ ಮಾಡ್ತಾ ಇದ್ದಾರೆ ಸರ್. ಈಗ ಸಂದರ್ಭದಲ್ಲೂ ಮಳೆಯಲ್ಲಿ ಮಕ್ಕಳು ಕೂಡ ಕೊಳೆ ದಾಟಿ ಬರ್ಲಿಕ್ಕಿಲ್ಲ, ಅವರಿಗೆ ಮನೆಗೇನೆ ನಾವು ಟೇಕ್ ಹೋಮ್ ರೇಷನ್ ವಿತರಣೆ ಎಲ್ಲ ಕಡೆ. ಎಲ್ಲ ಕಡೆ ಏನು ಪ್ರಾಬ್ಲಮ್ ಇಲ್ಲ ಸರ್, ಮನೆಗೆ ವಿತರಣೆ. ಲಾಸ್ಟ್ ಮೀಟಿಂಗ್ ನೋಡುವಾಗ ಪೂರ್ತಿ ಸೋಲ್ತಾ ಇದೆ, ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಮತ್ತು ನಾನು ಅದಕ್ಕೆ ಒಂದು ಸ್ವಲ್ಪ ಗ್ಯಾರಂಟಿ ಇಟ್ಟು ಅದನ್ನು ಮಾಡಿಸ್ಕೊಟ್ಟಿದ್ದೇನೆ. ಸೊ ಆ ಥರದ್ದು ನಿಮ್ಮ ಅಡಿಯು ಕರೆಕ್ಟ್ ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ ಅಂತ ನಿಮ್ದು ಯಾವುದಾದ್ರೂ ಇದೆಯಾ? ಬಿ ಎ ಆಫೀಸ್ಗಳು ಯಾವುದಾದ್ರೂ ಇದೆಯಾ? ಬಿ ಎ ಆಫೀಸ್ ಕಟ್ಟಡ ನಮ್ದು ಇದು ವೇಣೂರದ್ದು ಸ್ಟಾರ್ಟ್ ಆಗಿಲ್ಲ ಕೆಲಸ. ಯಾರು ಏಜೆನ್ಸಿ ಯಾರಕ್ಕೆ ಕಚೇರಿ ಅದು ಮಾಡ್ತಾ ಇದ್ದಾರೆ ಅಲ್ಲ, ನೀನಾಗಿದೆ ಮಾಡಿಬಿಟ್ರೆ ಹೊರತು ಯಾರು ಒಟ್ಟ ಕೆಲಸ ಮಾಡ್ತಾ ಇದ್ದಾರೆ. ವೇಣೂರು RI ಕಂದಾಯ ಇಲಾಖೆ ಕಟ್ಟಡಕ್ಕೆ ಅವತ್ತು ನಾವು ಅದು ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಅಲಾಟ್ಮೆಂಟ್ ಮಾಡಿರೋದು. ಅದು ಸಾಕಾಗೋದಿಲ್ಲ ಅಂತ ಹೇಳಿ 1 ವರ್ಷ ನಮ್ಗೆ ಡಿಲೇ ಮಾಡಿತ್ತು. ಅದಕ್ಕೆ ಮತ್ತೆ ಇನ್ನು ಬರ್ಲಿಕ್ಕಿಲ್ಲ ಅಂತ ಶುರು ಮಾಡಿದ್ದು. ಒಂದು ರಿಪೋರ್ಟ್ ಮಾಡಿ ಅದಕ್ಕೆ ಅಡಿಷನಲ್ ಆಗಿ ಬೇಕು. ನಾನು ಕಂದಾಯ ಸಚಿವರನ್ನು ಭೇಟಿ ಮಾಡಿ ಮಾತಾಡ್ತೀನಿ. ಇಲ್ಲಿಂದ ರಿಪೋರ್ಟ್ ಮಾಡಿ DAಗಳ ಆಫೀಸ್ ಯಾರು RIಗಳಿದ್ದಾರೆ ಅಷ್ಟೇ ಮಾಡಿದ್ರೆ ಎಲ್ಲ ಕಡೆಯಲ್ಲಿ ಅದನ್ನು ಏನು ಡೆಬ್ರಿಸ್ ಇರುತ್ತೆ ಅದನ್ನು ತೆಗಿಲಿಕ್ಕೆ ಒಂದು ಪ್ಲಾನ್ ಮಾಡಿ. ಸರ್ ಇನ್ನೊಂದೇನಂದ್ರೆ ಈಗ ಅವರೇ ಮೇಂಟೈನ್ ಮಾಡೋದು. ಸೊ ಅವರಿಗೆ ಅದರದ್ದು ಎಲ್ಲ ಗೊತ್ತಿರುತ್ತೆ. ಸೊ ಅವರೇ ಮೇಂಟೈನ್ ಮಾಡ್ತಾರೆ, ಇದೊಂದು ಇಂಟಿಮೇಷನ್ ಮಾಡ್ತಾರೆ. ಅದನ್ನು ತೆಗಿದ್ಯಾರು ಅಲ್ಲ, ಲೋಕಲ್ ಅವರೇ ತೆಗಿತಾರೆ. ಮಾರ್ಚಲ್ಲಿ ಪೇಮೆಂಟ್ ಮಾಡ್ತೀವಿ ಹಾಗೆ. ಹೌದು, ಅದನ್ನು ಕಡಿಮೆ ಮಾಡೋದು ಆಲ್ರೆಡಿ ಈಗ ಎಕ್ಸಿಸ್ಟಿಂಗ್ ಇದ್ದವರಿಗೆಲ್ಲ ಕಡಿಮೆ ಆಗಿದೆ. ಅದೇ ಥರ ಅಲ್ಲ, ಸಿಸ್ಟಮ್ ಏನಿದೆ ನೀವು ಮಾಡ್ಕೊಳ್ಳಿ. ನಮ್ದು ಸಿಸ್ಟಮ್ ಅಲ್ಲಿ ಇದಿಲ್ಲ. ಆದ್ರೆ ಎಲ್ಲಿ ವೆಂಕಟೇಶ್ ಡ್ಯಾಮ್ ಅಲ್ಲಿ ಹೋಗಿ ಮರಗಳೆಲ್ಲ ಸಿಕ್ಕಾಕೊಂಡಿದೆ, ಅಲ್ಲಿ ಯಾರು ಸ್ಥಳೀಯರನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಳಿ ನಮ್ಗೆ ತೆಗಿಸಿ ಇದರಲ್ಲಿ ಪೇಮೆಂಟ್ ನಾವು ಇಷ್ಟು ಟೈಮಲ್ಲಿ ಕೊಡ್ತೀವಿ ಅಂತ ಅವ್ರಿಗೆ ಭರವಸೆ ಕೊಟ್ಟು ನೀವು ತೆಗಿಸೋ ಜವಾಬ್ದಾರಿ ನಿಮ್ದು. ಆಕ್ಚುಲಿ ಕಸದಿಗೆ ಗ್ರಾಂಟ್ ಇಲ್ಲ ಸರ್. ಏಟ್ ಹಾಕ್ಲಿಕ್ಕೆ ಅದರಲ್ಲೇ ನಾವು ರಿಕ್ವೆಸ್ಟ್ ಮಾಡಿಸ್ಬೋದು. ಏನು ಮಾಡ್ತಾ ಇದ್ದೀವಿ, ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಕೆಲವೊಂದನ್ನು ನೀವು ನನ್ನ ಹತ್ರ ಹೇಳ್ಬೇಕಾಗುತ್ತೆ, ನನಗೆ ಅದು ಕ್ಲೀನ್ ಆಗ್ಬೇಕಷ್ಟೇ. ಆಯ್ತು, ಸರಿ ಸರ್. ಇನ್ನು ಈ ಕಿಂಡಿ ಅಣೆಕಟ್ಟುಗಳು ಡ್ಯಾಮ್ ಇದು ಯಾವುದು ಕಿಂಡಿ ಅಣೆಕಟ್ಟು, ಚೆಕ್ ಡ್ಯಾಮ್ಸ್, ತಡೆಗೋಡೆಗಳದ್ದು ಈಗಿನ ಮಳೆ ಹೋಗಿದೆ. ಅಲ್ಲಿ ತಡೆಗೋಡೆ ಮಾಡಿಲ್ಲ ಬೇಕಾಗುತ್ತೆ ನೋಡಿ. ಇನ್ನೊಂದು ಏನಂದ್ರೆ ಎಲ್ಲಿ ಎಲ್ಲ ವೆಂಟೆ ಡ್ಯಾಮ್ ಹತ್ರ ಈ ತಡೆಗೋಡೆಗಳು ಬೇಕು ಅಂತದ್ದು ಒಂದು ರಿಪೋರ್ಟ್ ನೀವು ಎಸ್ಟಿಮೇಟ್ ಮಾಡಿ PDOಗಳಿಂದ ರಿಪೋರ್ಟ್ ತರಿಸ್ಕೊಂಡು. ಈಗ ಈ ಕೃಷಿ ಹಾನಿಯಾಗಿರ್ತದಲ್ಲ ಮಳೆಯಿಂದ, ಯಾವುದೋ ರಿಪೋರ್ಟ್ ಆಗಿಲ್ಲ, ಯಾವ್ದಾಗಲಿಲ್ಲ ಇಲ್ಲ ಆಗಿಲ್ಲ. ನೆರೆ ಬಂದಿದೆ ಸರ್, ಅದು ಮಳೆ ಕಡಿಮೆ ಆಗಿದ್ದಕ್ಕೆ ಕಡಿಮೆ ಆಗಿಲ್ಲ. ತೋಟಗಾರಿಕೆ ಈಗ ನಮ್ಮಲ್ಲಿ ಹಳ್ಳದ ಪಕ್ಕ ಇರೋದು ತೋಟಗಳಿಗೆಲ್ಲ ನೀರು ನುಗ್ಗಿದೆ ಸರ್. ಬಟ್ ಏನಾದರೂ ನಮಗೆ ಒಂದು 20 ದಿನ ತನಕ ನೀರು ತೋಟದಲ್ಲಿ ನಿಂತ್ಕೊಂಡು ಕ್ರಾಪ್ ಏನು ಸಮಸ್ಯೆ ಇಲ್ಲ ಸರ್. ಅಡಿಕೆ ಬೆಳೆ ಐಬಿ 20 ಡೇಸ್ ತನಕ ಸ್ಟಾಗ್ನೇಟ್ ಆದ್ರೂ ಅಡಿಕೆಗೆ ಏನು ಸಮಸ್ಯೆ ಇಲ್ಲ. ಬಟ್ ಓವರ್ ದ ಪೀರಿಯಡ್ 1 ತಿಂಗಳು ಮೇಲಾದರೆ ಕ್ರಾಪ್ ಇದಾಗ್ತದೆ. ಯಾವುದಕ್ಕೂ ಎಲ್ಲಿ ರಿಪೋರ್ಟ್ ಮಾಡಲಿಲ್ಲ ನೀವು ಬೆಳೆ ಹಾನಿಗೆ?
ಇದು ಮರ ಮುಟ್ಕೊಂಡು ಬಿದ್ದಿರೋದೆಲ್ಲ ಒಂದು 32 ಅಪ್ಲಿಕೇಶನ್ ನಾವು ಇದು ಮಾಡಿದ್ವಿ ಸರ್. ಅಂದರೆ 10 ಮರ 15 ಮರ ಆ ಥರ ಮುಟ್ಕೊಂಡು ಬಿದ್ದಿರೋದು ಅದು ವಿತಿನ್ 33% ಇದೆ. ಮತ್ತು ಇನ್ಶೂರೆನ್ಸು ಕೂಡ ಈ ಸಲ ಎಲ್ಲರೂ ಒಂದು ಲಾಸ್ಟ್ ಟೈಮ್ಗಿಂತ 4,000 ಜಾಸ್ತಿನೇ ಮಾಡಿದ್ವಿ ಸರ್. ಈಗ ಇವತ್ತು ನನಗೆ ಅಪ್ಲಿಕೇಶನ್ ಬಂದು ನಿಮ್ಮ ಇದು ಮಳೆ ಮಾಪನ ಸರಿ ಇಲ್ಲ ಅಂತ ನಡೆದವರು ನನಗೆ ಕೊಟ್ಟಿದ್ದಾರೆ. ಹೌದು ಸರ್, ಮಳೆ ಮಾಪನ ಕೇಂದ್ರಗಳು ಉಸ್ತುವಾರಿ ಕಂದಾಯ ಇಲಾಖೆ ಸರ್, KSLDC. ಏನಾಗಿದೆ ತಹಶೀಲ್ದಾರ್ ಮಳೆ ಮಾಪನಕ್ಕೆ ಸಂಬಂಧಪಟ್ಟಂತೆ ಈಗ ನನಗೆ ಇಲ್ಲಿ ಬರಬೇಕಾದ್ರೆ ಒಬ್ಬರು ಕೊಟ್ಟು ಇದು ಸರಿ ಇಲ್ಲ ಅಂತ ಹೇಳಿ ಈಗ ನಾನು ಒಂದ್ಸಲ ಇವರಿಗೆ ನಡ ದುರಸ್ತಿ ಡಿಸ್ಟ್ರಿಕ್ಟಲ್ಲಿ ಒಂದು ಪ್ರತೀಕ್ ಅಂತಿದ್ದಾರೆ, ಅವನ ಅದನ್ನು ಟೋಟಲ್ ಅದನ್ನು ಅವರಿಗೆ ಟೆಂಡರ್ ಆಯಿತು. ಅವನು ಈಗ ಅದು ನನ್ನ ಹತ್ರ ನಂಬರ್ ಅಲ್ಲ. ಈಗ ನೋಡಿ, ನಮಗೆ ಮಳೆ ಮಾಪನ ಸರಿ ಇಲ್ಲ ಅಂತ ಹೇಳಿದ್ರೆ ಅನ್ಯಾಯಕ್ಕೊಳಗಾಗೋರು ಕೃಷಿಕರು. ಯಾರು ವಿಮೆ ಕಟ್ಟಿದ್ದಾರೆ ಅವರಿಗೆ ನೀವು ಎಕ್ಸಾಕ್ಟ್ ಮಳೆ ಬಿದ್ದದ್ದು ಈ ಸಲ ನಮಗೆ ಈ 2 ದಿವಸದಲ್ಲಿ ಮಳೆ ಬಿದ್ದ ರೇಷಿಯೋ ಅದರಲ್ಲಿ ರಿಪೋರ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ಅನ್ಯಾಯ ಕೃಷಿಕರಿಗೆ ಆಗ್ತದೆ. ಈಗ ಯಾವುದೆಲ್ಲ ನಿಮ್ಮ ಪ್ರಕಾರ ದುರಸ್ತಿಯಲ್ಲಿದೆ? 16 ಆಗಿದೆಯಾ? ನೀವು ಅದನ್ನು ಇಮಿಡಿಯೇಟ್ ಚೆಕ್ ಮಾಡಿಕೊಂಡು ಇವರು ಮತ್ತು ತಹಶೀಲ್ದಾರ್ ಗಮನ ಕೊಟ್ಟು ಇಮಿಡಿಯೇಟ್ ಆಗಿ ಯಾರು ಏಜೆನ್ಸಿ ಅವರಿಗೆ ಟೆಂಡರ್ ಆಗಿದೆ ಅವ್ರ ಏಜೆನ್ಸಿಯನ್ನು ಕರೆಸಿ 1-2 ದಿವಸದಲ್ಲಿ ಎಲ್ಲ ಕ್ಲಿಯರ್ ಮಾಡಬೇಕು, ರಿಪೋರ್ಟ್ ಮಾಡಬೇಕು. ಏನಾಗಿದೆ ಅಂತ ದುರಸ್ತಿ ನೋಡ್ಬೇಕು, ಅವ್ರಿಗೆ ಗೊತ್ತಾಗಲ್ಲ. ಪ್ರತಿಯೊಂದನ್ನು ಅವರು ಏಜೆನ್ಸಿ ಅವರು ಹೋಗಿ ನೋಡೋದಂತ ಇಷ್ಟ ಆಗ್ತದೆ. ಮನೆ ಜಿಲ್ಲಾಧಿಕಾರಿಗಳ ಪ್ರಕಾರ ಈ ಮಾನ್ಯ ಶಾಸಕರು ಹೇಳಿದ ಪ್ರಕಾರ ಯಾವ ಅತಿ ಏನು ಡೇಂಜರ್ ಝೋನ್ ಅಂತೀವಿ, ಈಗ ಟೆಂಪ್ರೇಚರ್ ಬಂದು ಕಟ್ಟಿ ಇದು ಮಾಡಿದ್ರೆ ಅಂಥವನ್ನ ಗುರುತಿಸಿ ನೀವು ಅಂಥವನ್ನ ಇಮಿಡಿಯೇಟಾಗಿ ಹೇಳಿದ್ರೆ ARD ಅವರಾಗಲಿ ಅಥವಾ ZP ಅವರಾಗಲಿ ಅದನ್ನ ಇದು ಮಾಡಿಕೊಂಡು ವೀಕ್ಷಣೆ ಮಾಡಿ ಅದನ್ನ ಎಸ್ಟಿಮೇಟ್ ಮಾಡ್ತಿರ್ತಾರೆ, ಸಾಹೇಬ್ ಮಾಡ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಅಂಥವನ್ನ ಗುರುತು ಮಾಡ್ಕೊಂಡು ಬೇಗ ಸ್ಕೂಲ್ ಮತ್ತು ಅಂಗನವಾಡಿ CRP. ನಮ್ಮಲ್ಲಿ ಅಪಾಯಕಾರಿ ಮರದ ಅಪ್ಲಿಕೇಶನ್ಸ್ ಬಂದಿತ್ತು ಸರ್, ಅಂಗನವಾಡಿ ಮತ್ತು ಶಾಲೆ ಸರ್. ಅರೌಂಡ್ 41 ಮರದ್ದು 41 ಮರದ್ದು ಕಡಿತಕ್ಕೆ ಕೇಳಿದ್ವಿ ಸರ್. ಅದರಲ್ಲಿ 22 ಮರನ ನಾವು ಕಟ್ ಮಾಡಿದ್ವಿ ಸರ್ ಆಲ್ರೆಡಿ. ಇನ್ನು 19 ಮರದ್ದು ಜಸ್ಟ್ ಕೊಂಬೆ ತೆಗೆದುಬಿಟ್ಟು ಅದನ್ನು ಬೆಳೆದ ಪ್ರಿವೆಂಟ್ ಮಾಡಿದ್ವಿ ಸರ್. ಮತ್ತು ಅಪ್ಲಿಕೇಶನ್ಸ್ ಬರ್ತಾ ಇದ್ದಾವೆ ಸರ್, ಈಗ ಅದನ್ನು ಸಹ ಅಟೆಂಡ್ ಮಾಡ್ತಿದ್ವಿ ಸರ್. ಇನ್ಮೇಲೆ ಮತ್ತೆ ರೋಡ್ ಸೈಡ್ ಬೇಕಿದ್ದಿರೋ ಮರದನ್ನ ನಾವು ಸ್ಟಾಫ್ ಕಳಿಸ್ಬಿಟ್ಟು ನಿಮಗೆ ಮತ್ತು ಮೆಸ್ಕಾಂನವರಿಗೆ ಕೋಆರ್ಡಿನೇಷನ್ ಇದೆಯಾ? ಇದೆ ಸರ್, ಇದೆ ಸರ್, ಇದೆ. NHAದವರು ಕೋಆರ್ಡಿನೇಷನ್ ಇದೆ ಸರ್. ಅದರ ರೋಡ್ ಸೈಡ್ ಮರ ಬಿದ್ದರೆ ತೆರವು ಮಾಡಲಿಕ್ಕೆ ಕಮ್ಮಿ ಮಾಡ್ತೀವಿ ಸರ್. ತಿನ್ನಂಗಡಿ ಯಾರು ಯಾಕೆ ಬರಲಿಲ್ಲ ಅವರು? ಅವ್ರಿಗೆ ನನಗೆ ಮಾತಾಡ್ಲಿಕ್ಕೆ ರಿಪೋರ್ಟ್ ಮಾಡಿ. ವನ್ಯಜೀವಿಗಳ ಸಮಸ್ಯೆ ಆಗಿದೆ ನಿನ್ನೆ, ಅದು ನಿಮ್ಮ ರೇಂಜ್ ಅಲ್ಲ, ಅದು ರೇಂಜ್ ಉಪ್ಪಿನಂಗಡಿ ರೇಂಜ್. ಪತ್ರಕರ್ತರ ಮಾಹಿತಿಗೋಸ್ಕರ ಅವರಿಗೆ 20 ಲಕ್ಷ ರೂಪಾಯಿ ಪರಿಹಾರವನ್ನು ಇಲಾಖೆಯಿಂದ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ 5 ಲಕ್ಷ ರೂಪಾಯಿ ನಿನ್ನೆ ನಾವು ಕೊಟ್ಟಿದ್ದೇವೆ. ಇನ್ನು 15 ಲಕ್ಷ ರೂಪಾಯಿನ ಅವರ ಡೈರೆಕ್ಟ್ ಅಕೌಂಟಿಗೆ ಡಿಬಿಟಿ ಮಾಡ್ತೇನೆ ಅಂತ ಅಂದ್ಕೊಂಡಿದ್ದಾರೆ. ಮತ್ತೆ ಪ್ರತಿ ತಿಂಗಳು 5,000 ರೂಪಾಯಿ ಅವರಿಗೆ ಪರಿಹಾರ ಕೊಡ್ತೇವೆ 5 ವರ್ಷ ಅಂತ ಹೇಳುವಂಥದ್ದನ್ನು ಹೇಳಿದೆ. ಮತ್ತೆ ಅವರ ಮಗಳಿಗೆ ನಾನು ಯಾವುದಾದ್ರೂ ಒಂದು ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗ ದೊರಕಿಸುವಂತ ಭರವಸೆ ಕೊಟ್ಟಿದ್ದೇನೆ, ಮಾಡಿಸ್ತೇನೆ. ಮೂಡಿಗೆರೆಯಲ್ಲಿ ಒಂದು ಎಲಿಫೆಂಟ್ ನೈಟ್ ಮೆಸೇಜ್ ಬಂದಿತ್ತು ಸರ್. ನಮ್ಮ ಸ್ಟಾಫ್ಸ್ ಅನ್ನು ಮಾನಿಟರ್ ಮಾಡ್ತಾ ಇದ್ದೀವಿ ಸರ್. ಏನಾಗಿದೆ? ಇದು ಸರ್ ಒಂದು ಚಾರ್ಮಾಡಿ ಘಾಟಲ್ಲಿ ಒಂದು ಮೂಡಿಗೆರೆಯಿಂದ ಒಂದು ಸಿಂಗಲ್ ಟಸ್ಕರ್ ಎಲಿಫೆಂಟ್ ಬರುತ್ತೆ ಸರ್. ಪ್ರತಿ ಸಲ ರೋಡಲ್ಲೇ ಬರುತ್ತೆ ಸರ್. ನಿನ್ನೆ ನೈಟ್ ಅದು ಸೈಟ್ ಆಗಿದೆ ಸರ್. ಪಬ್ಲಿಕ್ ಕಂಪ್ಲೇಂಟ್ ಮಾಡಿದ್ವಿ ಸರ್, ನಾವು ಮಾನಿಟರ್ ಮಾಡ್ತಿದ್ವಿ ಸರ್. ನಿನ್ನೆ ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ನಾನು DFO ಅವರಿಗೆ ಮತ್ತು ತಹಶೀಲ್ದಾರ್ ಅವರು ಇಬ್ಬರು ಸಮ್ಮುಖದಲ್ಲಿ ನಾನೇನು ಹೇಳಿದ್ದೇನೆ ಅಂತ ಹೇಳಿದ್ರೆ, ಆ ಇನ್ಸಿಡೆಂಟ್ ಮಾಡಿರುವಂತ ಆನೆ ಮೊನ್ನೆ ಕೊಕ್ಕಡದಲ್ಲೂ ಒಂದು ಡೆತ್ ಆಗಿದೆ, ರೆಕ್ಕೆದಲ್ಲೂ ಡೆತ್ ಆಗಿದೆ, ಮೊನ್ನೆ ಸುಬ್ರಹ್ಮಣ್ಯ ಸೈಡಲ್ಲೂ ಒಂದು ಡೆತ್ ಆಗಿತ್ತು. ಸೊ ಸರೌಂಡಿಂಗ್ಸ್ ಅದೇ 1-2 ಆನೆಗಳು ಓಡಾಡ್ತಾ ಇದೆ ಅನ್ನುವಂಥದ್ದು ಸ್ಥಳೀಯರ ಮಾಹಿತಿ. ಆ ಮಾಹಿತಿ ಆಧಾರದಲ್ಲಿ ಆ ಒಂದು ಆನೆಯನ್ನಾದರೂ ಮೊನ್ನೆ ಶೃಂಗೇರಿಯಲ್ಲಿ ಮಾಡಿದಾಗ ಲಿಫ್ಟ್ ಮಾಡಬೇಕು, ನೀವು ಯಾವುದಾದ್ರೂ ಆನೆ ಕ್ಯಾಂಪಿಗೆ ಅದನ್ನು ಹಿಡಿದು ಕಳಿಸಬೇಕು ಅಂತ ರಿಕ್ವೆಸ್ಟ್ ನಾನು ಮೊನ್ನೆ DFO ಹತ್ರನೂ ಮಾಡಿದ್ದೇನೆ. ಸೊ ಅದನ್ನು ಮಾಡಿದರೆ ಒಂದು ಸಲಕ್ಕೆ ಜನ ಭಯ ಭೀತಿ ಆಗೋದು ಒಂದು ಸ್ವಲ್ಪ ತಪ್ಪದೆ ಅನ್ನುವಂಥ ದೃಷ್ಟಿಯಿಂದ ಸರ್ಕಾರದ ಗಮನಕ್ಕೂ ತರ್ತೇನೆ, ಇಲಾಖೆ ಅಧಿಕಾರಿಗಳ ಗಮನಕ್ಕೂ ತರ್ತೇನೆ. ಅದನ್ನೊಂದು ಶಿಫ್ಟ್ ಮಾಡಬೇಕನ್ನುವಂಥದ್ದು ಸ್ಥಳೀಯರ ಆಗ್ರಹ ಇದೆ. ಆ ಆಗ್ರಹಕ್ಕೆ ಪೂರಕವಾಗಿ ಇಲಾಖೆಯವರು ಸ್ಪಂದಿಸಬೇಕೆನ್ನುವಂಥದ್ದನ್ನು ನಾನು ಹೇಳಿದೆ.
ಮೆಸ್ಕಾಂ ನಿಮಗೆ ಬರ್ತದೆ, ಅವರಿಗೆ ಉಜಿರೆ ಅಲ್ಲಿ ಪೂರ್ತಿ ಲೈನ್ ಮೇಲೆ ಮರಗಳಿದೆ. ಇಮಿಡಿಯೇಟ್ ಅದನ್ನು ಕ್ಲಿಯರ್ ಮಾಡಬೇಕು. ನೀವಿಬ್ರು ಕೋಆರ್ಡಿನೇಷನ್ ಮಾಡಿಸ್ಕೊಂಡು ಇಮಿಡಿಯೇಟ್ ಕ್ಲಿಯರ್ ಮಾಡಿಸ್ಕೊಂಡು ಇಷ್ಟರವರೆಗೆ 1,03,00,000 ಲಾಸ್ ಆಗಿದೆ. ಓಕೆ, ಅದಕ್ಕೆ ಈಗ ಇದು 489 ರೀಪ್ಲೇಸ್ ಆಯ್ತಾ? ಅದೇ ಸರ್, ನಿನ್ನೆ ಇದ್ದು 4 HP 10 LPG ಮಾಡ್ತಾ ಇದ್ದಾರೆ ಸರ್. ಟ್ರಾನ್ಸ್ಫಾರ್ಮರ್ ಯಾವುದು ಏನು ತೊಂದರೆ ಆಗಿದೆ? 95 ಟ್ರಾನ್ಸ್ಫಾರ್ಮರ್ ಏಪ್ರಿಲ್ನಿಂದ ಫೇಲ್ಯೂರ್ ಆಗಿತ್ತು ಸರ್. ಎಷ್ಟು? 95. ಎಷ್ಟು? 25 kV 63? 25 kV 39, 63 kV 51, 100 kV 5. ಸೊ ಅದರಲ್ಲಿ ಒಂದು 6 ಟ್ರಾನ್ಸ್ಫಾರ್ಮರ್ ಹಾಕಲಿಕ್ಕೆ ಬಾಕಿ ಉಂಟು ಸರ್. ಆದರೆ ನಾವು ಪಕ್ಕದ ಟ್ರಾನ್ಸ್ಫಾರ್ಮರ್ ಕರೆಂಟ್ ಕೊಟ್ಟು ಎಲ್ಲರಿಗೂ ಸಪ್ಲೈ ಕೊಟ್ಟಿದ್ದೀವಿ ಸರ್. ಈಗ ಯಾವ ಪ್ರಾಬ್ಲಮ್ ಇದೆ ಈ ಮಳೆಯಿಂದ? ಎಲ್ಲಿಯೂ ಇಲ್ಲ ಸರ್, ಆಗ್ತಾ ಇದೆ, ನಾವು ಅಟೆಂಡ್ ಮಾಡ್ತಾ ಇದ್ದೇವೆ ಸರ್. ಮಾಡ್ತಾ ಇದ್ದೇವೆ. ನಿಮ್ಮದು ಉಜಿರೆ 667 ಕಂಬ 660 667. ಓಕೆ. 5 ಟ್ರಾನ್ಸ್ಫಾರ್ಮರ್ ಸ್ಟ್ರಕ್ಚರ್. ಇದು ನೀವಿಬ್ಬರು ಯಾವ ತಿಂಗಳಿಂದ ಲೆಕ್ಕ ಕೊಡೋದು? ನೀವು ಏಪ್ರಿಲ್ನಿಂದ ಈಚೆಗೆ ಸರ್, ಆರ್ಥಿಕ ವರ್ಷ. ಏಪ್ರಿಲ್ನಿಂದ ಈಚೆ. ರಿಪ್ಲೇಸ್ ಆಗಿದೆ ಸರ್. ನಿನ್ನೆ ಟೋಟಲ್ 18 ಕಂಬ ಬಾಕಿ ಇದೆ. ಇವತ್ತು 18 ಕಂಬ ಬಾಕಿ. ಟ್ರಾನ್ಸ್ಫಾರ್ಮರ್ ಎಷ್ಟು ಹೋಗಿದೆ? 86. ಯಾವುದೆಲ್ಲ? 25 42 ನಂಬರ್ಸ್, 63 37, 100 7. ಅದೆಲ್ಲ ರಿಪ್ಲೇಸ್ ಆಗಿದೆ. 63 3 ಟ್ರಾನ್ಸ್ಫರ್ ಬಾಕಿ ಇದೆ. ಸಿಂಗಲ್ ಬೇಸ್ ಕೊಟ್ಟಿದ್ದಾರೆ. 100 ಇದು 100 ಆಗಿದೆ ಆಗಿದೆ. ಸರ್, ಕಟ್ಟಡಕ್ಕೆ ಯಾವುದೋ ಇನ್ಸಿಡೆಂಟ್ಸ್ ಬಂದಿಲ್ಲ ಸರ್. ಸೊ ಅದರ ಕ್ಯಾಶುಯಾಲಿಟೀಸ್ ಕೂಡ ಯಾವುದೂ ನಮಗೆ ಕ್ಯಾಶುಯಾಲಿಟಿ ಯಾವುದು ಬಂದಿಲ್ಲ. ಸೊ ಮತ್ತೆ ನಮ್ಮ DSO ಸರ್ ಮೀಟಿಂಗ್ ಎಲ್ಲ ಮಾಡಬೇಕು. ಪ್ರಿಪೇರ್ನೆಸ್ ಪಾರ್ಟಲ್ಲಿ ಆಂಬುಲೆನ್ಸ್ಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು. ಅದ್ರ ಜೊತೆಗೆ ಯಾರು ಈ ಗುಡ್ಡಗಾಡು ಪ್ರದೇಶದಲ್ಲಿ ಗುರುತಿಸಿ ಅವ್ರೇನಾದ್ರೂ ಈ ಒಂದು ಸಂದರ್ಭದಲ್ಲಿ ಹೆರಿಗೆ ಇದ್ದರೆ ಸೂಕ್ತ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದರೆ ಅದ್ರ ಬಗ್ಗೆ ನಾವು ಅದನ್ನು ಸೈಂಟಿಸ್ಟ್ ಎಲ್ಲ ಮಾಡ್ಕೊಂಡು ಕ್ರಮ ತಗೊಳ್ಬೇಕು. ಮತ್ತು ಈ ಸ್ನೇಕ್ ಬೈಟ್ಸ್ ಎಲ್ಲ ಸ್ವಲ್ಪ ಎಕ್ಸ್ಪೆಕ್ಟೆಡ್ ಸರ್ ಈ ಟೈಮಲ್ಲಿ. ಸೊ ಅದ್ರ ಸಂಬಂಧ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ASP ಸ್ಟಾಕ್ ಇಟ್ಕೊಳ್ಬೇಕು. ಅದ್ರ ಜೊತೆಗೆ ತಾಲೂಕು ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಎಲ್ಲ ಸ್ಟಾಕ್ ಇಟ್ಕೊಳ್ಳೋ ಬಗ್ಗೆ ಮಾಹಿತಿ ಕೊಡ್ಬೇಕು. ಡೆಂಗಿಗೆ ಸಂಬಂಧಪಟ್ಟಂತೆ ಯಾವುದು? ಸರ್, ಡೆಂಗ್ಯೂ ಬಂದರೆ ಸರ್ ಏನಂತ ಹೇಳಿದ್ರೆ ಜುಲೈ ತಿಂಗಳಲ್ಲಿ ಕಡಿಮೆ ಆಗಿದೆ ಸರ್. ಒಟ್ಟು 8 ಸಸ್ಪೆಕ್ಟೆಡ್ ಕೇಸಸ್ ಬಂದಿರುವಂಥದ್ದು ಸರ್. ಅದ್ರ ಹಿಂದಿನ ತಿಂಗಳು ಜೂನ್ ತಿಂಗಳಲ್ಲಿ ಏನಾಗಿದೆ ಅಂದರೆ 23 ಪ್ರಕರಣ. ನಮ್ಗೆ ಈ ಥರ ಕಂಟಿನ್ಯೂಸ್ ಮಾಡಿ ಬಂದರೆ ನಮಗೆ ಮಸ್ಕಿಟೋ ಅಷ್ಟು ಬ್ರೀಡಿಂಗ್ ಆಗಲ್ಲ ಸರ್. ಸೊ ಅಷ್ಟು ಪ್ರಕರಣ ಬರಲ್ಲ ಸರ್. ಡೆಂಗ್ಯೂದು ಅಷ್ಟು ನಮಗೆ ಸಮಸ್ಯೆ ಯಾವುದೂ ಇಲ್ಲ ಸರ್. ಅದೊಂದು ನಾನು ಸರ್ಕ್ಯುಲರ್ ಎಲ್ಲ ಆಶಾ ಕಾರ್ಯಕ್ರಮ ಸಿಬ್ಬಂದಿಗಳಿಗೆ ಹಾಕ್ತಾ ಇದ್ದೀನಿ. ಎಲ್ಲೆಲ್ಲ ಮಳೆ ನೀರು ಮನೆಯೊಳಗೆ ಹೋಗಿದೆ? ಒಂದು ಚೆಕ್ ಲಿಸ್ಟ್ ಇದೆ, ಯಾವ ಥರ ಎಲ್ಲ ಅವರಿಗೆ ಆರೋಗ್ಯ ಸಮಸ್ಯೆ ಆಗದಿರೋ ಥರ ಕ್ರಮ ತಗೋಬೇಕು ಅಂತೇಳಿ ಅದೆಲ್ಲ ಹಾಕ್ಬಿಟ್ಟು ನಾನು ಸರ್ಕ್ಯುಲರ್ ಹಾಕ್ಬಿಟ್ಟು ಸರ್. ಮತ್ತೆ ಒಂದು ಸಬ್ಮಿಷನ್ ಇದೆ. ಒಂದು ಸರ್ ಧರ್ಮಸ್ಥಳದ್ದು ಸರ್ ಕಳೆದ ಬಾರಿ ಈ ಬಾರಿನೂ ಅದು ಕಟ್ಟಡ ಸೋಗ್ತಾ ಇದೆ ಸರ್. ಪ್ರಾಥಮಿಕ ಆರೋಗ್ಯ ಕೇಂದ್ರ 5 ಲಕ್ಷ ಸ್ಯಾಂಕ್ಷನ್ ಆಗಿತ್ತು ಸರ್. ಅದಷ್ಟು ಸಾಕಾಗಲ್ಲ, ಇಂಜಿನಿಯರ್ ನೋಡಿದ್ದಾರೆ. ಅದು ಏನಾದರೂ ಈ ಬಾರಿ ಒಂದ್ಸಲ ಎಸ್ಟಿಮೇಟ್ ಮಾಡಿ ನನ್ನ ಹತ್ರ ಬನ್ನಿ, ಹೇಗೆ ಮಾಡೋದು ಒಂದ್ಸಲ ಬನ್ನಿ, ಹೇಗೆ ಮಾಡೋದು ಅಂತ ಯೋಚನೆ ಮಾಡಿ. ಅದರಿಂದ ಫಂಡ್ ತಿಳಿಸಿ. PHC ಧರ್ಮಸ್ಥಳ ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಂಡ್ರೆ ಒಳ್ಳೇದು. ಏಕೆಂದರೆ ಈ ವರ್ಷ ಒಂದು 10 ರಿಂದ 15 ಜನ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಡೆತ್ ಆದರು. ಪಿಲಿಗ್ರಿಮ್ಸ್ ಹೊರಗಡೆಯಿಂದ ಬಂದವರು ಪಾಪ ಅವರು ಶಿಫ್ಟ್ ಆಗೋ ಹಿನ್ನೆಲೆಯಲ್ಲಿ ಮಧ್ಯದಲ್ಲಿ ಡೆತ್ ಆಗಿದೆ. ಹಾಗಾಗಿ 10 ಜನ ವಿಸಿಟರ್ಸ್ ಇದ್ದಾರೆ. ಹಾಗಾಗಿ PHCನ ಸ್ವಲ್ಪ ಆಗಿದೆ ಸರ್. ಮತ್ತೆ ಓಪನಿಂಗ್ ಇದೆಯಲ್ಲ ಮಾಡಿ ಪರ್ ಡೇ ಒಂದೊಂದು ಟೈಮು ಮೋರ್ ದೆನ್ 1 ಲ್ಯಾಕ್ ವಿಸಿಟರ್ಸ್ ಇರ್ತಾರೆ. ಹಾಗಾಗಿ ನೀಡ್ನೆಸ್ ಇದೆ ಅಂತ ಒಂದ್ಸಲ ತಾವು ಸೀಟ್ ಮಾಡೋದು. PHC ಸರ್ ಅದು ಆ್ಯಕ್ಚುಲಿ CHC ಅಂತೇಳಿ ನಮ್ಗೆ ಇವಾಗಲೂ ಕೂಡ 24/7 ಅಂತ ಇರೋದು ಸರ್. ಈಗ ನಾವು ಗೊತ್ತಿರೋ ಹಾಗೆ ಸಿಬ್ಬಂದಿಗಳು ಡಾಕ್ಟರ್ಗಳು ಇಲ್ಲದೆ ಇರೋದ್ರಿಂದ ನಾವು ಅದು ಏನು ಜನರಲ್ ಶಿಫ್ಟ್ ಏನಿದೆ 4:30 ಅಷ್ಟೇ ಕರ್ತವ್ಯ ನಿರ್ವಹಿಸ್ತಾ ಇದ್ವಿ. ಸೊ ಅದೊಂದು ಈಗ ಸಲ ಹೇಳಿದಾಗೆ ಅಟ್ಲೀಸ್ಟ್ ವೀಕ್ ಡೇಸ್ ಯಾವಾಗ ಸೋಮವಾರ ಆ ಸಮಯದಲ್ಲಿ ಬೇಕಂತ ಇನ್ಸ್ಪೆಕ್ಟರ್ ಸರಿ ಇದೆ. ಹೆಚ್ಚು
ಜನ ಬರುವಂಥದ್ದು, ಜನ ಓಡಾಟ ಇರುವಂಥ ಜಾಗ ಇರೋದ್ರಿಂದ ಸ್ವಲ್ಪ ಅದನ್ನು ಒಂದು ಸ್ವಲ್ಪ ಅದ್ರ ಬಗ್ಗೆನೇ ಎಸ್ಪೆಷಲಿ ಧರ್ಮಸ್ಥಳದ ಬಗ್ಗೆ ಒಂದ್ಸಲ ಮೀಟಿಂಗ್ ಇಟ್ಕೊಂಡು ಕ್ಷೇತ್ರದಿಂದಲೂ ಯಾರನ್ನಾದರೂ ಒಂದ್ಸಲ ಅದನ್ನು DH ಅವರು ಅನ್ಸಂಥದ್ದು ಕ್ಷೇತ್ರದಿಂದಲೂ ಕರೆದು ಹೇಗೆ ಅದನ್ನು ನಾವು ಮಾಡ್ಬೋದು ಅಂತ ಒಂದು ಸ್ವಲ್ಪ ರೇಟಿಂಗ್ ಮಾಡ್ಬೋದು. ಅದಕ್ಕೆ ತೆಗಿಯಂತ ಪರಿಸ್ಥಿತಿ ಬಂದಿಲ್ಲ, ಹೋದ್ರು ಬೇಡ ಆದರೂ ನೀವು ಒಂದ್ಸಲ ನಾನು ಲಿಸ್ಟ್ ಕೊಡ್ತೇನೆ. ಬಂದೆ ಸರ್, ಅಲ್ಲ ಹೋಟೆಲ್ ಹೇಳ್ತಾರೆ ಅಷ್ಟೊಂದು ವಿಸಿಟ್ ಮಾಡಿ ಹೆಲ್ತ್ ವಿಚಾರವಾಗಿ ಅಲ್ಲಿ ಯಾರು ಡಾಕ್ಟರ್ಸ್ ಸಮಿತಿಗಳು ಇದ್ದಾರೆ ಅವ್ರನ್ನ ಹೇಳ್ಕೊಳ್ಳೋದಾಗಲಿ, ಆಮೇಲೆ ಅದು ಸ್ವಚ್ಛತೆ ಇರೋ ಬಗ್ಗೆ, ಆಮೇಲೆ ಫಿಟ್ ಇರೋ ಬಗ್ಗೆ ನೀವೇನಾದ್ರು ಚೇಂಜಸ್ ಹೇಳಿದ್ರೆ ನಾವು ಇವತ್ತು ರೆಡಿ ಮಾಡಿಕೊಳ್ಳೋಣ ಅಂತ ಹೇಳಿದೆ ಸರ್. ಎಮರ್ಜೆನ್ಸಿ ಸಾಂಕ್ರಾಮಿಕ ರೋಗಗಳು ಬರುತ್ತೆ ಸರ್, ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು? ಕಾಳಜಿ ಕೇಂದ್ರದ ಬಗ್ಗೆ ಐಡೆಂಟಿಫಿಕೇಶನ್ ಮಾಡಿಟ್ಕೊಂಡಿರಿ, BO ಅವ್ರ ಹತ್ರ ಎಲ್ಲ ಮಾತಾಡಿ ಅದೇ ಮಾಡಿ ಅಲ್ಲಿ ಯಾರು ಸ್ಟಾಫ್ ಕಳಿಸೋದು ಆ ಥರದ್ದೆಲ್ಲ ಎಲೊಕೇಶನ್ಸ್ ಎಲ್ಲ ಮಾಡಿ ಇಟ್ಬಿಡಿ. ಯಾಕಂದ್ರೆ ಮತ್ತೆ ಹುಡುಕೋದಕ್ಕಿಂತ ಸ್ಟಾಫ್ ಎಲೊಕೇಶನ್ಸ್ ಯಾವ್ಯಾವ ಏರಿಯಾಕ್ಕೆ ಯಾರ್ಯಾರನ್ನು ಮಾಡಿ ತಕ್ಷಣಕ್ಕೆ ಬೇಕಾದಾಗ ಅದನ್ನು ಅಗ್ನಿಶಾಮಕ ಒಂದು ವೆಹಿಕಲ್ ಇದೆ ಆಸ್ ಪ್ರೆಸೆಂಟ್. ಸೊ ಇನ್ನೊಂದು ವೆಹಿಕಲ್ ನಮಗೆ ಅಲಾಟ್ ಮಾಡ್ತಾರೆ ಸರ್. ಟೋಟಲ್ 2 ವೆಹಿಕಲ್ಸ್ ಆಗುತ್ತೆ ಸರ್. 2 ಬೋಟ್ ಇದೆ ಸರ್ ಪ್ರೆಸೆಂಟ್ಲಿ. ಸೊ 3 ಬೋಟ್ ಇದೆ ಸರ್. ಆ್ಯಕ್ಚುಲಿ ಸ್ಪೇಸ್ ಪ್ರಾಬ್ಲಮ್ ಇರೋದ್ರಿಂದ 1 ಬೋಟು ನಾವು ಇನ್ನೂ ಇದು ಮಾಡಿಲ್ಲ ಸರ್. ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಬಂದರೆ ಅದನ್ನು ಕೂಡ ಪಿಕ್ ಮಾಡ್ತೀವಿ ಸರ್. ಮೊಬೈಲ್ 3 ಇದೆ ಸರ್, ಲೈಫ್ ಬೈ ಇದೆ ಸರ್, ಮತ್ತು ಲೈಫ್ ಜಾಕೆಟ್ಸ್ ಇದೆ ಸರ್, ರೋಪ್ಸ್ ಇದೆ ಸರ್, ಪೆಟ್ರೋಲ್ ಡ್ರೈವರ್ ಚೈನ್ಸ್ ಇದೆ ಸರ್, ಸೇಫ್ಟಿ ಬೆಲ್ಟ್ಸ್ ಇದೆ ಸರ್, ಬೋಲ್ಟ್ ಕಟ್ರು, ಹ್ಯಾಂಡ್ ಗ್ಲೌಸು, ವಾಟೆವರ್ ಪಂಪ್ಸು, ವಾಟರ್ ಪಂಪ್ಸು, ಅಸಲೆಟ್ಸ್ ಎಲ್ಲ ಇದೆ ಸರ್. ಸೊ ಹಾಗೆ ನಾವು 16 ಜನ ಸಿಬ್ಬಂದಿ ಇದೆ ಸರ್ ಟೋಟಲ್ ಆಗಿ. ಸೊ ಟೋಟಲ್ ಇಡೀ ತಾಲೂಕಿಗೆ ಒಂದೇ ಸ್ಟೇಷನ್ ಇರೋದು ಸರ್. ಸೊ ಎಮರ್ಜೆನ್ಸಿ ಮೇಲೆ ನಾವು ಮಾಡ್ತೀವಿ ಸರ್. SDRF ನಮ್ಮ ಒಂದು ಯೂನಿಟಿಂದಾನೇ ಡೆಪ್ಯೂಟ್ ಆಗಿರುತ್ತೆ ಸರ್ ಅವರು ಕೂಡ. ಸೊ ಇನ್ ಕೇಸ್ ಏನಾದರೂ ದೊಡ್ಡ ಡಿಸಾಸ್ಟರ್ ಆದರೆ ನಾವು ಕರ್ಸ್ಕೊಳ್ತೀವಿ ಸರ್. NDRF SDRF ಇದೆ ಸರ್ ಪುತ್ತೂರಲ್ಲಿ ಇದೆಯಾ? ಪುತ್ತೂರಲ್ಲಿ ಇದೆ ಸರ್. ಈಗ ಯಾವುದಾದ್ರೂ ಕಾರ್ಯಾಚರಣೆ ಆಯ್ತಾ ಈಗ ತಕ್ಷಣ? ಮೊನ್ನೆ ಒಂದು ಪುತ್ತೂರುಬೈಲಲ್ಲಿ ಕಾರ್ ಒಂದು ಟ್ರ್ಯಾಪ್ ಆಗಿತ್ತು ಸರ್, ಅದನ್ನ ರೆಸ್ಕ್ಯೂ ಮಾಡಿದ್ವಿ. ಬರುವ ಮೇಲೆ ನಾವು ಹೊರಗಡೆ ತೆಗೆದಿದ್ದೀವಿ ಸರ್. ಹಾಗೆ ಒಂದು ಬೋರ್ವೆಲ್ ಹೇಳಿದ್ವಿ ಸರ್ ನಮ್ಮ ಸ್ಟೇಷನ್ ಬೋರ್ವೆಲ್. ಅದೊಂದು ಈ ಸಲದಲ್ಲಿ ಎಷ್ಟು ಸೇರಿಸ್ಕೊಡಿ. ಅದು ನೆಕ್ಸ್ಟ್ ಇಯರ್ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸರ್. ಈ ಸಲದ ಲಿಸ್ಟ್ ಟಾಸ್ಕ್ ಫೋರ್ಸ್ ಯಾವುದಾದ್ರು ಎಮರ್ಜೆನ್ಸಿ ಕಾಲ್ ಬರ್ತದೆ ನಮ್ಮದು ಅನ್ವಾಂಟಿಗೆ ಕಾಲ್ ಬರ್ತದೆ, ಅದನ್ನ ಅಟೆಂಡ್ ಮಾಡ್ತಾ ಇದ್ದೇವೆ. ಇವತ್ತು ನಮಗೆ ಬರುವಂಥದ್ದು ರೋಡ್ ಬಾಕ್ಸ್, ನಾವು ಅದನ್ನ ಫಾರೆಸ್ಟ್ ಮತ್ತೆ NH ಅಥವಾ PWD ಕಡೆಯಿಂದ ಕೋಆರ್ಡಿನೇಷನ್ ಮಾಡಿ ಮಾಡ್ತೇವೆ. ಹಾಗೆಯೇ ಉಳಿದದ್ದು ಅಂತ ಹೇಳಿದ್ರೆ ನಮ್ಮ ಈ ನಿನ್ನೆ ಮೊನ್ನೆ ಎಲ್ಲ ಸ್ನಾನಘಟ್ಟದೊಂದು ಸಮಸ್ಯೆ ಇದೆ. ಅಂದ್ರೆ ಹೊರಗಡೆಯಿಂದ ಬಂದವರು ಸ್ನಾನ ಮಾಡಬೇಕಂತ ಹೋಗುವಂಥದ್ದು. ಅದಕ್ಕೆ ತೀರಾ ಮಳೆ ಆದ್ರೆ ನಾವು ತಹಸೀಲ್ದಾರ್ ಹತ್ರ ರಿಕ್ವೆಸ್ಟ್ ಮಾಡಿ ಪ್ರೋಹಿಬಿಟರಿ ಆರ್ಡರ್ ಮಾಡಿಸ್ಬೇಕಷ್ಟೇ. ಅವತ್ತು ಯಾರು ಸ್ನಾನಘಟ್ಟಕ್ಕೆ ಹೋಗ್ತಾರೆ ಅದನ್ನ ಅಲ್ಲಿ ಮೈಕ್ ಅನೌನ್ಸಸ್ ಇದೆ. ಹಾಗಾಗಿ ಇವರು ಧರ್ಮಸ್ಥಳ ಶ್ರೀ ಕ್ಷೇತ್ರದ ಕಡೆಯಿಂದ ಮೈಕ್ ಅನೌನ್ಸ್ ಇದೆ ಅಂತ ಅನೌನ್ಸ್ಮೆಂಟ್ಸು ಮಾಡ್ತಾ ಇದ್ದಾರೆ. ಅದು ಫುಲ್ ಗೇಟೇ ಇದೆ, ಅದು ಫುಲ್ ಗೇಟ್ ಇದೆ, ಲಾಕ್ ಮಾಡಿಸಿಬಿಟ್ರೆ ಮುಗಿತು ಸ್ನಾನಘಟ್ಟ. ಅದು ಬಿಟ್ರೆ ಬೇರೆ ನಮ್ಮ ಕಡೆ PWD ಚಾರ್ಮಾಡಿ 86 ಕಿಲೋಮೀಟರ್ ತನಕ ನಾನು ಮೇಂಟೈನ್ ಮಾಡ್ತಾ ಇದ್ದೆ ಸರ್. ಪುಂಜನಕಟ್ಟೆಯಿಂದ ಚಾರ್ಮಾಡಿ ಹಳ್ಳ ತನಕ ನಂದು ಆನ್ಗೋಯಿಂಗ್ ಪ್ರಾಜೆಕ್ಟ್ ಇದೆ. ಅದರಲ್ಲಿ ಮುಂಡಾಜೆಯಲ್ಲಿ ಮೊನ್ನೆ ಮಳೆ ಬಂದಾಗ ಸ್ವಲ್ಪ ಡ್ರೈನ್ ಇದ್ರು, ರಸ್ತೆ ನೀರು ಅಲ್ಲಿ ಮನೆಗಳಿಗೆ ನುಗ್ಗಿ ಸ್ವಲ್ಪ ತೊಂದರೆ ಆಯ್ತು ಬಂತು. ನಾವು ಅದು ಡೈವರ್ಟ್ ಮಾಡಿದ್ದೀವಿ ಸರ್. ಎಲ್ಲೆಲ್ಲಿ ಡ್ರೈನ್ ಇತ್ತು ನಮ್ದು ಕಾಂಕ್ರೀಟ್ ಡ್ರೈನ್ಗಳನ್ನ ಅಲ್ಲಲ್ಲಿ ಬ್ರೇಕ್ ಮಾಡಿ ಡ್ರೈನ್ ಡೈವರ್ಟ್ ಮಾಡಿದ್ದೀವಿ. ಎಲ್ಲೆಲ್ಲಿ ಮೊದಲಿನ ರೂಟ್ ಎಲ್ಲಿತ್ತು ಅದನ್ನೆಲ್ಲ ಸ್ವಲ್ಪ ಬ್ಲಾಕ್ ಮಾಡಿದ್ರು ಲೋಕಲ್ ಅವರು. ಅದನ್ನು ಬ್ಯಾಗ್ ಎಲ್ಲ ಇತ್ತು, ಅದೆಲ್ಲ ತೆಗೆಸಿ ಡೈವರ್ಟ್ ಮಾಡಿದ್ವಿ ಸರ್. ಅಲ್ಲಿ ಬೆಳಿಗ್ಗೆ ಹೋಗುವಂತೆ ಅಲ್ಲಿ ಸ್ವಲ್ಪ ಮನೆ ಎದುರುಗಡೆ ಒಂದು ಪೈಪ್ ಹಾಕಿಸಿ ಕೊಟ್ಟರೆ ಅಲ್ಲಿ ಕ್ಲಿಯರ್ ಆಗುತ್ತೆ. ಲಾಂಗ್ ಟರ್ಮ್ ಇದು ತೊಂದರೆ ಆಗುತ್ತೆ, ಅದಕ್ಕೆ ಕ್ಲಿಯರ್ ಮಾಡ್ತಾರೆ. ಮತ್ತು ಉಜಿರಲ್ಲಿ ಒಂದು ಬೆನಕ ಹತ್ರ ಒಂದು ಸಮಸ್ಯೆ ಇದೆ. ಅದು ಲ್ಯಾಂಡ್ ಅಕ್ವಿಸಿಷನ್ ಆದ್ಮೇಲೆ ಆಗುತ್ತೆ ಸರ್. ಆಕ್ಚುಲಿ ಲ್ಯಾಂಡ್ ಅಕ್ವಿಸಿಷನ್ ಇಶ್ಯೂ ಇದೆ, ಇನ್ನೂ ಆಗಿಲ್ಲ. ಅಲ್ಲ ಸ್ವಲ್ಪ ಪ್ರಾಪರ್ಟಿದಲ್ಲಿ ಅವ್ರದ್ದು RTC ಎಲ್ಲ ಸಮಸ್ಯೆ ಇತ್ತು, ಸ್ವಲ್ಪ ಲ್ಯಾಂಡ್ ಅಕ್ವಿಸಿಷನ್ ಪೇಮೆಂಟ್ ಆಗಿದ್ದಿಲ್ಲ. ಅದು ಲ್ಯಾಂಡ್ ಅಕ್ವಿಸಿಷನ್ ಪೇಮೆಂಟ್ ಆದ್ಮೇಲೆ ನಮಗೆ ಅದು ರಸ್ತೆಯಲ್ಲಿ ಡ್ರೈನ್ ಆಗಿ ಅದನ್ನ FRMA ಮೇಲೆ ಬರುತ್ತೆ, ಒಂದು 1 ಮೀಟರ್ ಹೈಟ್ ಬರುತ್ತೆ ರೋಡ್. ಸೊ ಆಗ ನಮ್ದು ಅದು ಇಶ್ಯೂ ಕ್ಲಿಯರ್ ಆಗುತ್ತದೆ. ಅದು ತನಕ ಈಗ ಟೆಂಪರರಿ ಏನೇನು ಮಾಡಬೇಕು, ಡ್ರೈನ್ ಇಮಿಡಿಯೇಟ್ ಆಗಿ ಏನೇನು ಎಫೆಕ್ಟ್ ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದಾರೆ ಸರ್. JCB ಇಟ್ಟು ಥ್ರೂ ಮಾಡ್ತಾ ಇದ್ದೀವಿ ಡೌನ್ ಸ್ಟ್ರೀಮಿಗೆ. ಸೊ
ಇನ್ನೊಂದು ನಮ್ಮ ಚಾರ್ಮಾಡಿಲಿ ಎಲ್ಲ ಮೇಂಟೆನೆನ್ಸು ಎರಡು JCB ಇದೆ ಸರ್. ಒಂದು JCB ಅಲ್ಲೇ ವರ್ಕ್ ಮಾಡ್ತದೆ, ಕೆಳಗೆ ಒಂದು JCB ಇದೆ. ಏನಾದರೂ ಇಮಿಡಿಯೇಟ್ಲಿ ಏನಾದರೂ ಕಾಲ್ ಬಂದರೆ ನಾವು ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದೀವಿ ಸರ್. ಅಲ್ಲಿ ತನಕ ಯಾವುದು ಈಗ ಅಂತ ಎಮರ್ಜೆನ್ಸಿ ಆಗಿಲ್ಲ ಸರ್. ಮತ್ತೆ ಎಲ್ಲೆಲ್ಲಿ ಪ್ಯಾಚ್ ವರ್ಕ್ ಆಗ್ತದೆ, ಎಲ್ಲೆಲ್ಲಿ ರೋಡು ನಮ್ಮ ಹಳೆ ರೋಡಿಂದ ಹೊಸ ರೋಡಿಗೆ ಎಲ್ಲ ಅಪ್ರೋಚ್ ಆಗ್ತದೆ, ಅಲ್ಲೊಂದು ಸ್ವಲ್ಪ ಆಕ್ಸಿಡೆಂಟ್ ಎಲ್ಲ ಇದಾಗಿದ್ದರಿಂದ ನಾವು ಅಲ್ಲಲ್ಲಿ ಬ್ಯಾರಿಕೇಡ್ ಇಟ್ಟು ಅದನ್ನ ಸ್ಲೋ ಡೌನ್ ಮಾಡ್ತಾ ಇದ್ದೀವಿ ವೆಹಿಕಲ್ನ. ನಾವೆಲ್ಲ ಅಟೆಂಡ್ ಮಾಡ್ತಾ ಇದ್ದೀವಿ ಸರ್. ಸದ್ಯಕ್ಕೆ ಉಜಿರೆ ಪೆರೇಶಾಂತಿ ರೋಡಲ್ಲೂ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ಎಲ್ಲೋ ಗುಂಡಿಗಳು ಮೇಜರ್ ಆಗ್ತಾ ಇರೋದು ಗುಂಡಿಗಳು ಆಗ್ತದೆ ಅಂತ. ಬೇರೆ ಅಲ್ಲಿ ಉಜಿರೆ ಪೆರೇಶಾಂತಿ ರೋಡಲ್ಲಿ ನಮ್ಮಲ್ಲಿ ಫ್ಲಡ್ ಆಗಿ ಏನು ಡ್ಯಾಮೇಜ್ ಆಗಿದೆ ಅಂತ ಬಂದಿಲ್ಲ ಸರ್. ಅಲ್ಲೆಲ್ಲ ಒಂದು ಸ್ವಲ್ಪ ಧರ್ಮಸ್ಥಳ ಹತ್ರ ನಮ್ಮ ಗುಡ್ಡ ಕುಸಿತ ಇತ್ತು, ಅಲ್ಲೊಂದು ಸ್ವಲ್ಪ ಮೊನ್ನೆ ರಾತ್ರಿ ಹೊತ್ತು ನಾವು ಡೈವರ್ಟ್ ಮಾಡಿದ್ವಿ ಟ್ರಾಫಿಕ್, ಅಂದ್ರೆ ಬ್ಯಾರಿಕೇಡ್ ಇಟ್ಟು ಒಂದು ಸೈಡ್ ಮಾತ್ರ ಬಿಟ್ಟಿದ್ವಿ. ಸೊ ಉಳಿದಾಗೆಲ್ಲ ಏನು ತೊಂದರೆ ಇಲ್ಲ ಸರ್, ನಾವು ಅಟೆಂಡ್ ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್. ಎಷ್ಟು ಕಿಲೋಮೀಟರ್ ರೋಡ್ ಕನ್ಸ್ಟ್ರಕ್ಷನ್ ಆಯ್ತು, ಎಷ್ಟು ಕಿಲೋಮೀಟರ್ ಬಾಕಿ ಇದೆ? 28.5 ಕಿಲೋಮೀಟರ್ ಆಗಿದೆ ಸರ್. ಇನ್ನು 4.5 ಬಾಕಿ ಇದೆ, 4 to 4.5 ಬಾಕಿ ಇದೆ ಸರ್. ಪುಂಜಲ್ಕಟ್ಟೆ ಟು ಉಜಿರೆ ರೋಡ್. ಹೌದು ಸರ್, ಹೌದು. ಪುಂಜಲ್ಕಟ್ಟೆ ಟು ಚಾರ್ಮಾಡಿ. ಪುಂಜಲ್ಕಟ್ಟೆ ಟು ಚಾರ್ಮಾಡಿ ಸರ್. ಪುಂಜಲ್ಕಟ್ಟೆ ಟು ಚಾರ್ಮಾಡಿ ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಇನ್ನು. ಹೌದು ಸರ್, ಒಂದು ಹೌದು ಸರ್, ಹೌದು. ಲ್ಯಾಂಡ್ ಅಕ್ವಿಸಿಷನ್ ಇಶ್ಯೂ ಇಂದ ಬಾಕಿ ಆಗಿದೆ. ನೆಕ್ಸ್ಟ್ ಬೇಸಿಗೆಯಲ್ಲಿ ಮುಗಿಸ್ತೀರಿ? ಮುಗಿಯುತ್ತೆ ಸರ್. ಅದು ಲ್ಯಾಂಡ್ ಅಕ್ವಿಸಿಷನ್ ಆಗ್ತಾ ಇದೆ ಸರ್. ನಾವೆಲ್ಲ ಇಮಿಡಿಯೇಟ್ ಪೇಮೆಂಟ್ ಆಗ್ತಾ ಇದೆ. ಈಗ ಸ್ವಲ್ಪ ಸ್ಪೀಡಪ್ ಆಗಿದೆ. ಈಗ ಆಗುತ್ತೆ ಸರ್ ಪೇಮೆಂಟ್ ಆದರೆ ಎಲ್ಲ. ನಾವು ಮಳೆಗಾಲದಲ್ಲಿ ಈಗೆಲ್ಲ ನಾವೆಲ್ಲ ಅವರಿಗೆ ಮನೆಗಳನ್ನ ಮತ್ತು ಬಿಲ್ಡಿಂಗ್ಗಳನ್ನ ಈಗೆಲ್ಲ ಪೇಮೆಂಟ್ ಆಗೋದು ತೆಗಿತಾ ಇರಲಿಲ್ಲ ಸರ್. ನಾವು ಅವರಿಗೆ ಟೈಮ್ ಕೊಟ್ಟು ತೆಗಿಸ್ತಾ ಇದ್ದೀವಿ. ಈಗ ನಮಗೆ ಸೆಪ್ಟೆಂಬರಲ್ಲಿ ಕ್ಲಿಯರ್ ಆದರೆ ಸೆಪ್ಟೆಂಬರ್ ನಾವು ಡಿಸೆಂಬರ್ ತನಕ ನಮಗೆ ಟೈಮ್ ಸಿಗುತ್ತೆ. ಓನ್ಲಿ 4.5 ಕಿಲೋಮೀಟರ್ ಪೆಂಡಿಂಗ್ ಇರೋದು. ಯಾಕಂತ ಹೇಳಿದ್ರೆ ಅಲ್ಲಿ ಮೊನ್ನೆ ಮಳೆಗೆ ತುಂಬಾ ಪ್ರಾಬ್ಲಮ್ ಆಗಿರೋದು. ಅದೊಂದು ಮುಂಡಾಜಲ್ಲಿ ಒಂದು ಮನೆ ಎದುರುಗಡೆ ಅದು ಪೈಪ್ ಸಣ್ಣದು ಹಾಕಿದ್ದಾರೆ ಸರ್. ಅದು ಈಗ ಬೆಳಿಗ್ಗೆ ಹೋಗಿ ಬಂದೆ ನಾನು. ಅದು ಸ್ವಲ್ಪ ಪೈಪ್ ದೊಡ್ಡದು ಹಾಕಿಸಿ ಇಲ್ಲ ಅಲ್ಲಿಗೆ ಡ್ರೈನ್ ಮಾಡಿಸಿ ಕೊಡ್ತೀವಿ ಸರ್. 35 ಮೀಟರ್ ಡ್ರೈನ್ ಹಾಕಿದ್ರೆ ಆ ಮನೆ ಅಡಿಗಡೆ ಹಾಕೊಂಡ್ಬಿಟ್ಟಿದ್ದಾರೆ, ಅದು ಪೋರ್ಟಿಗೆ ಎದುರುಗಡೆ. ಅದನ್ನು ಕ್ಲಿಯರ್ ಮಾಡಿದ್ರೆ ಆಗುತ್ತೆ ಸರ್. ಅದನ್ನ ಆಮೇಲೆ ಆ ಉಜಿರೆ ಮಾತ್ರ ನೆಕ್ಸ್ಟ್ ಹೊಸ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅದು ಈಗ ನೀರು ರೋಡಲ್ಲಿ ಹೋಗ್ತಾ ಇರುವಂತದನ್ನ ಗಮನ ಇಟ್ಕೊಂಡು ಅದನ್ನ ಹೈಟ್ ಇಲ್ಲ ಸರ್, ಇಲ್ಲ ಡ್ರೈನ್ ಬಿಡ್ತನ್ನ ಇನ್ನೊಂದು ಸರ್ವಿಸ್ ರೋಡಲ್ಲೂ ಒಂದು ಡ್ರೈನ್ ಇದೆ ಸರ್ ಆಲ್ರೆಡಿ. ಆ ಕಡೆ ಬ್ರಿಡ್ಜ್ ಅಪ್ರೋಚ್ ಹತ್ರ ಈ ಕಡೆನೂ 2 ಮೀಟರ್ ಇದೆ ಅಲ್ಲ ಸರ್, ಇದಿದೆ ಡ್ರೈನ್ ಇದೆ. ಸೊ ಡ್ರೈನ್ ಫ್ಲೋ ಇದು ಡಿಸ್ಚಾರ್ಜ್ಗೆ ತೊಂದರೆ ಇಲ್ಲ ಸರ್. ಬೇಕಾದ ಡಿಸ್ಚಾರ್ಜ್ಗೆ ಕ್ಯಾಲ್ಕುಲೇಟ್ ಆಗಿಲ್ಲ. ಅಲ್ಲಿ ಏನ್ ಸಮಸ್ಯೆ ಅಂದ್ರೆ ಜನಾರ್ದನ ಸ್ವಾಮಿ ಪ್ರೈಮರಿ ಸ್ಕೂಲ್ ಇದೆಯಲ್ಲ, ಅದರ ಅಲ್ಲಿಂದ ನೀವು ಅದನ್ನು ರೈಟಿಗೆ ತಗೊಂಡೋಗಿ ಅದು ಮೇಲಿಂದ ಬಂದ ನೀರು ಎಲ್ಲವೂ ರೈಟಿಗೆ ಹೋಗ್ತಾ ಇದೆ. ಜನಾರ್ದನ ಸ್ವಾಮಿ ಒಳಗಡೆ ಹೋಗ್ತಾ ಇದೆ. ಒಳಗಡೆ ಹೌದು. ನೀವು ಅದನ್ನು ಒಂದು ಸೈಡ್ ಇದ್ದು ಒಳಗಡೆ ಬಿಡಬೇಕು, ಇನ್ನೊಂದು ಸೈಡ್ ಇದ್ದು ಡೈರೆಕ್ಟ್ ಬೆನಕದ ಡೈರೆಕ್ಟ್ ಬ್ರಿಡ್ಜಿಗೆ ಬಿಟ್ರೆ ಮಾತ್ರ ಅದು ನೀರಿನ ಫೋರ್ಸ್ ಕಡಿಮೆ ಆಗ್ತದೆ. ಇಲ್ಲದಿದ್ರೆ ಅದು ನೀವು ಮತ್ತೆ ಅದನ್ನು ಅದಕ್ಕೆ ಡೈವರ್ಟ್ ಮಾಡ್ಲಿಕ್ಕೆ ಇಲ್ಲಿಂದ ಅದಕ್ಕೆ ಡೈವರ್ಟ್ ಮಾಡಿ ನೀವು ಎಷ್ಟೇ ಅಗಲ ಮಾಡಿ ಎಷ್ಟೇ ಹೈಟ್ ಮಾಡಿ ಮತ್ತೆ ನೀರು ಬರ್ತದೆ. ಇಲ್ಲ ಸರ್, ಇಲ್ಲ ಒಂದ್ಸಲ ಇನ್ನೊಂದ್ಸಲ ನಾವು ಇನ್ನೊಂದ್ಸಲ ಚೆಕ್ ಮಾಡ್ತೀವಿ. ಹೊಸ ರೋಡ್ ಆದ ನಂತರ ಇಲ್ಲ ಯಾವ ಕಾರಣಕ್ಕೂ ಸರ್ವಿಸ್ ರೋಡಲ್ಲೂ ನೀರು ನಿಲ್ಬಾರ್ದು, ಮೇನ್ ರೋಡಲ್ಲಿ ಇಲ್ಲ. ಮತ್ತೆ ನೀವು ಸರ್ವಿಸ್ ರೋಡ್ ಅನ್ನು ಡೌನ್ ಮಾಡಿ ಸರ್ವಿಸ್ ರೋಡಲ್ಲಿ ನೀರು ನಿಂತರೂ ಪರವಾಗಿಲ್ಲ ಅನ್ನೋ ಮಾನಸಿಕತೆಯಿಂದ ಹೊರಗೆ ಬಂದು ಸರ್ವಿಸ್ ರೋಡಲ್ಲೂ ನೀರು ನಿಲ್ಬಾರ್ದು, ಮೇನ್ ರೋಡಲ್ಲಿ ಆ ರೀತಿಯಲ್ಲಿ ಡ್ರೈನ್ ಅದಕ್ಕೆ ಪ್ಲಾನ್ ಮಾಡಬೇಕು. ನಿಮ್ಮ ಫೋನ್ ಅವೈಲಬಿಲಿಟಿ ಇರಬೇಕು, ರೀಚೇಬಲ್ ಅಲ್ಲಿ ಇಟ್ಬಿಡಿ. ನಾನು ಇಲ್ಲ ಸರ್ ನಾನು ಇದ್ದೇ ಊರಲ್ಲಿದ್ದೆ, ನನ್ನ ಮೊಬೈಲ್ ರೀಚೇಬಲ್ ಇರಲಿಲ್ಲ ಅಂತ ಬೇಡ, ನೆಟ್ವರ್ಕ್ ಸಿಗುವಲ್ಲಿ ನಿಮ್ಮ ಮೊಬೈಲ್ಗಳನ್ನು ಇಟ್ಕೊಂಡು ನೀವು ಸಹ ನಮ್ಮ ಕ್ಷೇತ್ರದಲ್ಲೇ ಇರಬೇಕು. ಏನೋ ಅನಿವಾರ್ಯ ಕಾರಣದಿಂದಾಗಿ ತಹಶೀಲ್ದಾರ್ ಮತ್ತು ಇವರ ಗಮನಕ್ಕೆ ತಂದು ಅನಿವಾರ್ಯ ಸಂದರ್ಭದಲ್ಲಿ ರಜೆ ಹಾಕಿ, ಇಲ್ಲದಿದ್ದರೆ ಆದಷ್ಟು ನಮ್ಮ ತಾಲೂಕನ್ನು ಬಿಟ್ಟು ಹೋಗದೆ ಇರಬೇಕು. ಮತ್ತು ಪ್ರತಿದಿನ ಸಂಜೆ ನಿಮ್ಮ ಕೆಳ ಹಂತದ ಅಧಿಕಾರಿಗಳ ಜೊತೆ ರಿಪೋರ್ಟ್ ತಗೊಳ್ಬೇಕು. ಯಾವುದು ಹಾನಿಯಾಗಿದೆ, ಎಷ್ಟಾಗಿದೆ, ಏನಾಗಿದೆ ಅನ್ನುವಂಥದ್ದು ಪ್ರತಿದಿನ ನೀವು ರಿಪೋರ್ಟ್ ತಗೊಂಡ್ರೆ ಆ ರಿಪೋರ್ಟ್ನ ಆಧಾರದಲ್ಲಿ ನಾವು ಅದನ್ನು ಬೇರೆ ಅದನ್ನು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆ ಎಲ್ಲ ದೃಷ್ಟಿಯಿಂದ ನೀವು ನಿಮ್ಮ ಕೆಳಮಟ್ಟದ ಅಧಿಕಾರಿಗಳ ಜೊತೆಯಲ್ಲಿ ನಿಮ್ಮ ಸ್ಥಳದ ಕೆಳಗಿನ ಅಧಿಕಾರಿಗಳ ಜೊತೆಯಲ್ಲಿ ರಿಪೋರ್ಟ್ ಅನ್ನು ತಗೊಳ್ಳುವಂಥ ಪ್ರಕ್ರಿಯೆಯನ್ನು ಮಾಡಬೇಕು. ವಿಶೇಷವಾಗಿ ತಾಲೂಕ್ ಪಂಚಾಯತಿ ಇಒಗಳು, PDOಗಳ ಮೂಲಕ, ತಹಶೀಲ್ದಾರ್ ಅವರು ಈ BAಗಳ ಮೂಲಕ ಆದಷ್ಟು ಹೆಚ್ಚು ಪ್ರಾಕೃತಿಕ ವಿಕೋಪದ ಗ್ರಾಮ ಮಟ್ಟದ ಹಾನಿ ಇರ್ಬೋದು, ಬೇರೆ ಬೇರೆ ಇಲಾಖೆಗೆ ತುರ್ತು ಕೋಆರ್ಡಿನೇಟ್ ಮಾಡಬೇಕಾದ ಅವಶ್ಯಕತೆ ಇರುವುದು ತಹಶೀಲ್ದಾರ್ ಮತ್ತು ಇಒ ಅವರು. ನೀವು ಅದನ್ನು ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಬೇಕು. ಮತ್ತೆ ಯಾವ ಇಲಾಖೆಯಲ್ಲಿ ಯಾವ ಸಮಸ್ಯೆಗಳು ಬರ್ತದೆ ಅದನ್ನು ಅತ್ಯಂತ ಶೀಘ್ರವಾಗಿ ಪರಿಹಾರ ಕಂಡುಕೊಳ್ಳುವಂಥ ಕೆಲಸವನ್ನು ನೀವು ಮಾಡಬೇಕು. ಅದಕ್ಕೆ ವಿಳಂಬ ಮಾಡಬಾರ್ದು, ಆದಷ್ಟು ಬೇಗ. ನನಗೆ ನಿನ್ನೆ ನಡದಿಂದ ಒಂದು ಫೋನ್ ಬಂದಿತ್ತು, ನಮ್ಮ ಮನೆಗೆ ಕುಸಿದ್ದು ಮನೆ ಹಾನಿಯಾಗಿದೆ,
ವಿಡಿಯೋನು ಬಂದಿಲ್ಲ, BAನು ಬಂದಿಲ್ಲ ಅಂತ ಹೇಳಿ ನನಗೆ ಫೋನ್ ಬಂದಿತ್ತು. ಮತ್ತು ನಾನು ಮತ್ತೆ ಹೇಳಿದ ನಂತರ ಮತ್ತೆ ವಿಸಿಟ್ ಮಾಡಿದ್ದಾರೆ ಅವರು. ಸೊ ಯಾವುದೇ ಫೋನ್ಗಳು ನನಗೆ ಬರದ ರೀತಿಯಲ್ಲಿ ನೀವು ನಿಮ್ಮ ಹಂತದಲ್ಲಿ ಅದು ಅತ್ಯಂತ ಶೀಘ್ರವಾಗಿ ನೀವು ಅಟೆಂಡ್ ಮಾಡಿದರೆ ಯಾವುದು ನನಗೆ ಆಗ ಫೋನ್ ಬರಲ್ಲ. ಜನರಿಗೂ ಖುಷಿ ಆಗುತ್ತೆ, ಅಧಿಕಾರಿಗಳು ಇಮಿಡಿಯೇಟ್ ಸ್ಪಂದನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು. ಸೊ ಮತ್ತೆ ಸಾರ್ವಜನಿಕರು ಯಾವುದಾದ್ರೂ ದೂರು ನಿಮಗೆ ಫೋನ್ ಮಾಡಿ ಕೇಳಿದ್ರೆ ಅಥವಾ ಯಾವುದಾದ್ರೂ ರೇಟಿಂಗ್ ಅಲ್ಲಿ ಈ ಸಂದರ್ಭದಲ್ಲಿ ಬಂದರು ತಕ್ಷಣ ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಎಲ್ಲ ಅಧಿಕಾರಿಗಳು ಮಾಡಬೇಕೆನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಮಳೆಗಾಲದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಜನರಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ತಂಡ ಇರತಕ್ಕಂಥದ್ದು. ನಾವು ಸಕ್ರಿಯವಾಗಿ ನಾವು ಮೈಯೆಲ್ಲ ಕಣ್ಣಾಗಿ ಅಂತ ಹೇಳ್ತಾರೆ, ಮೈಯೆಲ್ಲ ಕಣ್ಣಾಗಿ ನಮ್ಮ ತಾಲೂಕಿನ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಮತ್ತು ಅದರ ಬಗ್ಗೆ ನಾವು ಜಾಗೃತರಾಗಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೊಡ್ಡ ಸಮಸ್ಯೆಗಳು ಬಂದಾಗಲೂ ಅದನ್ನು ಸಣ್ಣದ ಸಮಸ್ಯೆ ರೀತಿಯಲ್ಲಿ ಪರಿಹಾರ ಮಾಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಹೇಳ್ತಾ, ಮತ್ತು ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳು ಸಹ ಈ ಸಂದರ್ಭದಲ್ಲಿ ನಮಗೆ ಪೂರ್ಣ ಸಹಕಾರವನ್ನು ಕೊಡಬೇಕು. ಅಧಿಕಾರಿಗಳ ಜೊತೆಯಲ್ಲಿ, ನನ್ನ ಜೊತೆಯಲ್ಲಿ, ಈ ವ್ಯವಸ್ಥೆಯ ಜೊತೆಯಲ್ಲಿ ನಿಮ್ಮ ಸಹಕಾರ ಸಹ ನಮಗೆ ಬೇಕು. ನಿಮಗೆ ನಮಗಿಂತ ಪ್ರಥಮ ಮಾಹಿತಿ ಈಗ ಯಾರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಜನ ನಿಮಗೆ ಕೊಡ್ತಾರೆ. ನಿಮಗೆ ಕೊಟ್ಟ ಮಾಹಿತಿಯನ್ನು ನೀವು ಹೋಗುವ ಜೊತೆಗೆ ನಮ್ಮ ಅಧಿಕಾರಿಗಳಿಗೆ ಸಹ ಮಾಹಿತಿಯನ್ನು ಕೊಟ್ಟು ನಮಗೂ ಮಾಹಿತಿಯನ್ನು ಕೊಟ್ಟರೆ ತಕ್ಷಣಕ್ಕೆ ಅದಕ್ಕೆ ಸ್ಪಂದನೆಯನ್ನು ಸಹ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಸಹ ನಾನು ನಿಮ್ಮ ಹತ್ರ ಸಹ ರಿಕ್ವೆಸ್ಟ್ ಮಾಡ್ತೇನೆ ಜನರ ಪರವಾಗಿ. ಮತ್ತೆ ಈ ಕಣಿಯೂರು ಪಿಲಿಗೂಡಿಂದ ಸರ್ ಕಸಬಾ ಬೇಂದ್ರೆ ತನಕ ರೋಡ್ ತುಂಬಾ ಹಾಳಾಗಿದೆ. ಇನ್ನೊಂದು 15-20 ದಿವಸ ಬಿಟ್ಟು ಮತ್ತೊಮ್ಮೆ ಇದಕ್ಕೆ ಸಂಬಂಧಪಟ್ಟಂತೆ ಮಳೆಗೆ ಸಂಬಂಧಪಟ್ಟಂತೆ ಸಭೆಯನ್ನು ಮಾಡೋದು. ಬೇಡೂರು ಮತ್ತು ಉಪ್ಪಿನಂಗಡಿ RF